ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಿ ರಮಾನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಹರೀಶ್ ಕುಮಾರ್, ಸದಸ್ಯರು, ವಿಧಾನ ಪರಿಷತ್. ಸುಹಾನ್ ಆಳ್ವ, ಕಾರ್ಯದರ್ಶಿ, NSUI, ಕರ್ನಾಟಕ ರಾಜ್ಯ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆಯುರ್ವೇದ ಅಂತ ಹೇಳುವಂಥದ್ದು ಒಂದು ದೊಡ್ಡ ಆಸ್ತಿ. ಭಾರತದ ಇತಿಹಾಸ ಅಥವಾ ಪುರಾತನ ಕಾಲದಿಂದಲೂ ಆಯುರ್ವೇದಕ್ಕೆ ಇರುವಂತಹ ಒಂದು ಮಹತ್ವ ಯಾವತ್ತೂ ಕೊರತೆ ಆಗಿಲ್ಲ, ಇನ್ನೂ ಕೂಡ ಅದೇ ರೀತಿ ಇದೆ. ಆದರೆ ಆಯುರ್ವೇದದ ಕುರಿತಾದಂತಹ ಮಾಹಿತಿ ಈಗಿನ ಜನರಿಗೆ ಬಹಳ ಕಮ್ಮಿ ಇದೆ. ಯಾಕಂತ ಹೇಳಿದರೆ ಸುತ್ತ ಆವರಿಸಿಕೊಂಡಿರುವಂತಹ ಈ ವೈಜ್ಞಾನಿಕತೆ ಇರ್ಬೋದು ಅಥವಾ ಯಾವುದೇ ಒಂದು ರೀತಿಯ ನಮ್ಮ ಮೂಢನಂಬಿಕೆಗಳಿರ್ಬೋದು, ಆಯುರ್ವೇದ ಅಂತ ಹೇಳಿದರೆ ಈಗ ಸೂಕ್ತ ಅಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಆದರೆ ಆಯುರ್ವೇದ ನಮ್ಮೆಲ್ಲರ ಆಸ್ತಿ, ಭಾರತದ ಅತಿ ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ. ಆದರೆ ಇವತ್ತೊಂದು ಸುಂದರವಾದ ತಾಣಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ವಿಷಯ ಏನು ಅಂತ ಹೇಳಿದರೆ, ನಿಮಗೆ ಇವತ್ತು ಸಂಜೀವಿನಿಯನ್ನು ಹುಡುಕಿಕೊಂಡು ನಾನೇ ಬಂದು ಸ್ವತಃ ನಿಮ್ಮಲ್ಲಿ ಅದನ್ನು ಪರಿಚಯ ಮಾಡಿಕೊಳ್ತಾ ಇದ್ದೇನೆ. ಈ ಆಯುರ್ವೇದ ಅಂತ ಹೇಳಿದರೆ ಒಂದು ಬೇರಿನ ಹಾಗೆ, ಅದು ಎಲ್ಲಿ ಪಸರಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರನ್ನು ಹುಡುಕಿಕೊಂಡು ಇವತ್ತು ನಾವು ಒಂದು ಜಾಗಕ್ಕೆ ಬಂದಿದ್ದೇವೆ, ಉಚ್ಚಿಲದಲ್ಲಿರುವಂಥ ಒಂದು ಅದ್ಭುತವಾದ ತಾಣ. ಈ ತಾಣದ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ, ಆದರೆ ಗೊತ್ತಿದ್ದವರು ಇದರ ಬಗ್ಗೆ ಹೇಳಲಿಕ್ಕೆ ಹೆಮ್ಮೆ ಪಡ್ತಾರೆ. ಅಂತಹ ಒಬ್ಬ ಅದ್ಭುತ ವ್ಯಕ್ತಿ, ಕೈಯಲ್ಲೇ ಜಾದುವನ್ನು ಮಾಡುವಂತಹ ಜಾದುಗಾರ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಇವರು ಮ್ಯಾಜಿಕ್ ಮ್ಯಾನ್ ಅಂತ ಅಂದ್ಕೊಳ್ಬೇಡಿ, ಖಂಡಿತವಾಗ್ಲೂ ಇವರು ಆಯುರ್ವೇದದಲ್ಲಿ ಒಂದು ಯಾವುದೇ ಒಂದು ಕಾಯಿಲೆಯನ್ನು ಅಂತ ಹೇಳಿದರೆ ಅವರ ಒಂದು ಆಯುರ್ವೇದ ಶಕ್ತಿಯಿಂದ ಗುಣಪಡಿಸುವಂತಹ ಒಂದು ಅದ್ಭುತವಾದ ಜಾದುಗಾರ ಅಂತ ಹೇಳ್ತೇನೆ. ನಮಸ್ತೆ ಬಾಬಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ನಿಮ್ಮ ಬಗ್ಗೆ ಹೇಳಲಿಕ್ಕೆ ನನಗೆ ಇಷ್ಟು ಮಾತುಗಳು ಬಹಳ ಕಮ್ಮಿ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಯಾವಾಗ ಈ ಮನೆ ಒಳಗಡೆ ಬಂದ್ವಿ, ನಿಮ್ಮ ಸುತ್ತಮುತ್ತ ಇರುವವರ ಬಗ್ಗೆ ತಿಳ್ಕೊಂಡ್ವಿ, ಅವರ ಮಾತುಗಳು, ನಿಮ್ಮ ಬಗ್ಗೆ ಅವರ ಮಾತುಗಳನ್ನು ತಿಳ್ಕೊಂಡ್ವಿ, ನಮಗೆ ಬಹಳ ಖುಷಿಯಾಗಿದೆ. ಸ್ವತಃ ಆಯುರ್ವೇದವನ್ನೇ ಹುಡುಕಿಕೊಂಡು ಬಂದಿದ್ದೇವೆ ಅನ್ನೋಷ್ಟು ಖುಷಿ. ಬಾಬಾ, ಮೊದಲು ನಾನು ಕೇಳಬೇಕು ನಿಮಗೆ, ಆಯುರ್ವೇದ ಅಂತ ಹೇಳಿದರೆ ಒಂದು ಪರಂಪರೆ, ಅದೊಂದು ಇತಿಹಾಸ. ಹಿಂದೆ ಕೆಣಕಿ ನೋಡಿದರೆ ಎಷ್ಟೋ ಒಂದು ವಿಚಾರಗಳು ಹೊರಗಡೆ ಬರ್ತದೆ. ನಿಮ್ಮಲ್ಲಿ ನಾನು ಅದನ್ನು ಕೇಳಬೇಕು. ಯಾಕಂತ ಹೇಳಿದರೆ ಆಯುರ್ವೇದ ಅಂತ ಹೇಳಿದರೆ ಒಂದು ದೊಡ್ಡ ತಪಸ್ಸು. ಹಾಗಾಗಿ ಈ ಆಯುರ್ವೇದದ ಕಡೆಗೆ ನಿಮ್ಮ ತಪಸ್ಸು ಹೇಗಿತ್ತು? ನಾವು ಜನ್ಮ ಆಗಿದೆ ನಮ್ಮದೇ ಹರಿದ್ವಾರ್ ಜಿಲ್ಲಾ, ಪಿರಾನ್ ಕಲಿಯಾರ್ ಗ್ರಾಮ, ಸುಲ್ತಾನ್ಪುರ, ಅಲ್ಲಿ ಜನ್ಮ ಆಗಿದೆ. 17 ವರ್ಷ ವಯಸ್ಸಲ್ಲಿ ನಾವು ಮನೆ ಬಿಟ್ಟಿದೆ. ಒಂದು ಸ್ವಾಮಿ ಜ್ಯೋತಿಯಲ್ಲಿ ಹೋಗಿದೆ. ನಾವು ಹೋಗಿದೆ, ಮತ್ತು ಸ್ವಾಮಿಗೆ ಜ್ಯೋತಿಯಲ್ಲಿ ತಪಸ್ಸು ಮಾಡಿದೆ. ನಾವು ಅವರೇ ಸ್ವಾಮಿಗೆ ಸೇವಾ ಮಾಡ್ತಿದ್ದೆ. ನಾವು ಒಂದು ಗುರುಗುಡೆ ಲೈನಲ್ಲಿ ಹೋಗಿದೆ ನಾನು. ಮತ್ತು ತುಂಬ ವರ್ಷ ನಾವು ಮನೆ ಹೋಗಿಲ್ಲ. ಮತ್ತು ಒಂದು ಸರ್ತಿ ಹೋಗಿದೆ ಮನೆಯಲ್ಲಿ ಹೋಗೋದೆ ಯಾರಿಲ್ಲ, ತಾಯಿ ತಂಗಿ ಎಲ್ಲ ಸತ್ತು ಹೋಯ್ತಾ. ಮತ್ತು ಏನು ಬೇಡ ಅಂತ ಹೇಳಿದೆ. ನಾವು ದೇವರ ರೋಡಲ್ಲಿ ಹೋಯ್ತು. ನಾವು ಹೋಗಿದೆ, ಮತ್ತು ನಾವು ತುಂಬ ವರ್ಷ ತಪಸ್ಸು ಮಾಡಿದೆ. ನಾವು ಇಡೀ ಇಂಡಿಯಾದಲ್ಲಿ ಎಲ್ಲ ಸುತ್ತಿ ಬಂದಿದೆ, ಎಲ್ಲ ಜಾಗ ಸುತ್ತಿ ಬಂದಿದೆ. ಬಂತು ಹರಿದ್ವಾರಲ್ಲಿ ತಪಸ್ಸು ಮಾಡಿದೆ. ನಾವು ಪಂಚೋಟಿಯಲ್ಲಿ, ಅಂಜನೇಯ ಗುಫಾಲ್ಲಿ ತಪಸ್ಸು ಮಾಡಿದೆ. ಪಂಚೋಟಿ ಸೀತಾ ಗುಫಾಲ್ಲಿ ತಪಸ್ಸು ಮಾಡಿದೆ. ಮತ್ತು ನಮ್ಮದೇ ದೇವಸ್ಥಾನ ಅಜ್ಮೀರ್, ಖ್ವಾಜಾ ಗರೀಬುನ್ ನವಾಜ್ ಹಿಂದಲ್ ವಲಿ ಅತಾ ರಸೂಲ್, ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅಜ್ಮೀರಲ್ಲಿ ಉಂಟು. ನಾವು ಅವರೇ ದೇವಸ್ಥಾನದಲ್ಲಿ ಬಂದಿದೆ. ಆ ದೇವಸ್ಥಾನದಲ್ಲಿ 17 ವರ್ಷ ನಾವು ಸೇವಾ ಮಾಡಿದೆ. ಅಲ್ಲಿ ಇದು ಕ್ಲೀನ್ ಮಾಡಿದೆ, ಸೇವಾ ಮಾಡಿದೆ ನಾವು. ಮತ್ತು ಅಲ್ಲಿಂದ ಒಂದು ಸ್ವಾಮಿ ಸಿಗ್ತದೆ, ನಮ್ಮದು ಉಸ್ತಾದ್ ಮಾರ್ಷಲ್ ಆರ್ಟ್ ಚೀಫ್ಸ್ ಅಸ್ತಿದ್ ರಾಣಾ, ಅವರೇ ನಾಸಿಕಲ್ಲಿ ಇರ್ತದೆ.
ತುಂಬ ಒಳ್ಳೆಯ ಜನ. ಅವರೇ ಇದು ಮಸ್ತ್ ಸೈಜ್ ಕೆಲಸ ಎಲ್ಲ ಮಾಡ್ತಿದ್ದವ್ರೆ. ನಾವು ನೋಡಿದೆ, ಅವರೇ ನಮ್ಮದು ತೋರಿಸಿದೆ, ನಾವು ತೋರಿಸಿದೆ ಮತ್ತು ನಾವು ಮಾಡಿದೆ ಇಲ್ಲ, ನೋಡ್ಕೊಂಡು ಮಾತ್ರ. ಮತ್ತು ನಾವು ಒಂದು ಋಷಿ ಮನೆ ಸಿಗ್ತದೆ, ಒಂದು ಋಷಿ ಬೌದ್ಧಂದು ಋಷಿ ಸಿಗ್ತದೆ. ಅವರೇ ನಮ್ಮ ಕಾಯಲ್ಲಿ ಆಶೀರ್ವಾದ ಮಾಡಿದೆ. ನಿನ್ನ ಕಾಯಲ್ಲಿ ಒಂದು ಜನ ಋಷಿಯಲ್ಲಿ, ಒಂದು ಜನ ಋಷಿಕೇಶಲ್ಲಿ, ಋಷಿಕೇಶಲ್ಲಿ ಒಂದು ಗುರುಗಳಿಗೂ ಅವರಿಗೆ ಸ್ಲಿಪ್ ಡಿಸ್ ಆಯಿತಾ. ಮತ್ತು ಅವರಿಗೆ ಏನು ಮಾಡಿದೆ ಆಗಿಲ್ಲ. ಗುರುಗಳೇ ಅವರೇ ಊಟ ತಿಂಡಿ ಇದೆಲ್ಲ ತುಂಬ ಕಷ್ಟ ಆಗ್ತದೆ ಅವರಿಗೆ. ಮತ್ತು ನಾವು ನೋಡಿದೆ ಮತ್ತು ನಮ್ಮದು ನೆನಪು ಆಯಿತಾ, ನಾವು ಅಲ್ಲಿ ನಮ್ಮದು ಉಸ್ತಾದಿದ್ದು ಟ್ರೀಟ್ಮೆಂಟ್ ಮಾಡಿದೆನಾ, ಅದನ್ನು ನಾವು ಅವರಿಗೆ ಮಾಡಿದೆ ಅವರು ನೋಡಿದ್ದನ್ನು ನೀವು ಅವರಿಗೆ ಮಾಡಿದವರೇ ರೆಡಿ ಆಯಿತಾ. ಸ್ಲಿಪ್ ಡಿಸ್ ರೆಡಿ ಆಯಿತಾ. ಮತ್ತು ಇದು 30 ವರ್ಷ ಆಯಿತಾ, 35 ವರ್ಷ ಮುಂಚೆ ಅವರಿಗೆ ನಾವು ಸರಿ ಮಾಡಿದೆ. ಅವರಿಗೆ ತುಂಬ ಆಶೀರ್ವಾದ ಮಾಡಿದೆ. ನಾವು ಕಾಯಿ ಹಿಂಗೆ ಮಾಡಿದೆ, ಆಶೀರ್ವಾದ ಮಾಡಿದೆ. ನಿಮ್ಮದು ಕಾಯಲ್ಲಿ ದೇವರ ಗುಣ ಕೊಡ್ತೇನೆ, ಯಾರಿಗೋ ನೀವು ಸೇವೆ ಮಾಡಿದೆ ಎಲ್ಲ ಒಳ್ಳೆ ಆಗ್ತದೆ. ಇದು ನಮ್ಮದೇ ಲೈಫ್ ಫಾಸ್ಟ್. ಅವ್ರಿಗೆ ಗುರುಗಳೇ ಅವರಿಗೆ ಸೇವೆ ಮಾಡಿದೆ. ಮತ್ತು ಸೇವೆ ಮಾಡಿದೆ. ಮತ್ತು ನಾವು ನಮ್ಮದೇ ಗುರುಗೆ ಸೇವೆ ಮಾಡಿದೆ. ನಮ್ಮದು ಗುರು ಜೌಕಲ್, ಶ್ರೀನಾಥ್ ಜೌಕಲ್ ಉಂಟನ, ಶ್ರೀನಾಥ್ ಜೌಕಲಲ್ಲಿ ನಮ್ಮದು ಗುರು ಕಲಂದರ್ ಶಾವಲಿ ಎಲ್ಲ, ಅವರಿಗೆ ಅಲ್ಲಿ ಬಂದಿದೆ. ಮತ್ತು ನಮ್ಮದು ಗುರು ತುಂಬ ಆಶೀರ್ವಾದ ಮಾಡಿದೆ. ತುಂಬ ಆಶೀರ್ವಾದ ಮಾಡಿದೆ. ಗುರು ಅಂತ ಹೇಳಿದೆ, ನಿಮ್ಮದು ಒಳ್ಳೆ ಆಗ್ತದೆ ಅಂತ ಹೇಳಿದೆ. ಮತ್ತು ನಮ್ಮ ಗುರು ಸತ್ತಾಯ್ತಾ, ನಮ್ಮದು ಮದುವೆ ಎಲ್ಲ ಮಾಡಿ ಕೊಡ್ತದೆ ನಮ್ಮ ಗುರು ಅಲ್ಲ, ಇಲ್ಲಿ ಮದುವೆ ಮಾಡಿ ನಮಗೆ ಗುರು ಕೊಡ್ತದೆ. ನಾವು ಬೇಡ ಅಂತ ಹೇಳಿದೆ, ಮದುವೆ ಬೇಡ ಗುರುಜಿ, ಇಲ್ಲ ನಿಮ್ಮದು ಭಾಗ್ಯಲ್ಲಿ ಮದುವೆ ಉಂಟು, ನೀವು ಮದುವೆ ಮಾಡಬೇಕು. ಮತ್ತು ಮದುವೆ ಮಾಡಿ ಕೊಟ್ಟದೆ. ಮತ್ತು ನಾವು ಒಂದು ಜೌರಿ ಅಂದರೆ ಇಷ್ಟೊಂದು ಎಲ್ಲ ಇದು ಕೆಲಸ ನಾವು ಮಾಡ್ತದೆ. ನಾವು ಜೌರಿ ಮತ್ತು ಗಿಡಮೂಲಿಕೆ ಔಷಧಿಗೆ ವಿಷಯ ಎಲ್ಲ ಗೊತ್ತುಂಟು. ಗಿಡಮೂಲಿಕೆ ನಾವು ಅದು ಮಾಡಿದೆ ಇಲ್ಲ. ಮತ್ತು ಮದುವೆ ಮಾಡಿದೆ. ಮತ್ತು ನಾವು ಏನು ಮಾಡಬೇಕು, ನಮ್ಮ ಏನು ಕೆಲಸ ಇಲ್ಲನ. ಮತ್ತು ಇಲ್ಲಿ ಉಳ್ಳಾಲ ಅಲ್ಲಿ ಒಂದು ಜನ ಸಿಗ್ತದೆ. ಅವರಿಗೆ ತುಂಬ ಡಿಸ್ ಆಪರೇಷನ್ ಆಗಿದೆ ಒಂದು ಸರ್ತಿ. ಮತ್ತು ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಿದೆ ಬೀಚಲ್ಲಿ. ಒಳ್ಳೆ ಆಯಿತಾ. ಅವರೇ ಹೇಳಿದೆ, ಬಾಬಾಜಿ ನೀವು ಇಲ್ಲಿ ತುಂಬ ಪೇಷಂಟ್ ಉಂಟು, ನೀವು ಇಲ್ಲಿ ಕೆಲಸ ಮಾಡಿ ಸ್ವಲ್ಪ. ಮತ್ತು ಅಲ್ಲಿ ನಾವು ಸೂಟು ಆಯಿತಾ, ಅಲ್ಲಿ ಪ್ಯಾರಿಸ್ ಹೋಟೆಲಲ್ಲಿ ಒಂದು ರೂಮ್ ಮಾಡಿದೆ ಬಾಡಿಗೆ 30 ವರ್ಷ ಮುಂಚೆ ಮಾಡಿದೆ. ಮತ್ತು ಎಲ್ಲ ಅಲ್ಲಿ ಟ್ರೀಟ್ಮೆಂಟ್ ತುಂಬ ಜನಕ್ಕೂ ಮಾಡಿದೆ ನಾವು. ಮಾಡಿದೆ. ಮತ್ತು ಬೊಂಬೆಯಲ್ಲಿ ಸ್ವಲ್ಪ ದಿವಸ ಅದು ಬಿಟ್ಟೈತೆ. ಮತ್ತು ಬೊಂಬೆಯಲ್ಲಿ ಮಾಡಿದೆ. ಮತ್ತು ಮನೆಯಲ್ಲಿ ಇದು ಮತ್ತು ಉಚ್ಚಿಲದಲ್ಲಿ ಒಂದು ರೂಮ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದೆ ನಾವು ಮುಂಚೆ. ಮತ್ತು ಇವತ್ತು ಇಲ್ಲಿ ಒಂದು ಸಂದೀಪ್ ಮಾಡಿದೆ. ಎಷ್ಟು ವರ್ಷ ಆಯ್ತಮ್ಮ? 4 ವರ್ಷ ಜಾಸ್ತಿ ಆಯಿತು. 4 ವರ್ಷ 5 ವರ್ಷ ಆಯಿತು ನಾವು ಇಲ್ಲಿ ಮಾಡ್ತದೆ ಟ್ರೀಟ್ಮೆಂಟ್. ಈಗ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತದೆ. ಅಷ್ಟು ಡಿಸ್ ಕೆಲಸಕ್ಕೂ ಇದು ಆಶೀರ್ವಾದ ನಮ್ಮದು. ನಾವು ನೋಡಿದೆ ಕೆಲಸ ಮಾಡ್ತಿದ್ದೆ. ಬಾಬಾ, ಒಂದು ಪ್ರಶ್ನೆ, ನೀವು ಯಾವ ರೀತಿಯ ಕಾಯಿಲೆಗಳನ್ನು ಗುಣಮುಖ ಮಾಡ್ತೀರಿ? ಯಾವ ರೀತಿಯ ಟ್ರೀಟ್ಮೆಂಟ್ ನೀವು ಮಾಡ್ತೀರಿ? ನಾವು ಇದು ಸ್ಲಿಪ್ ಡಿಸ್ L4, L5, L6, L7 ಇದರ ಥರ ಬರ್ತದೆ. S1 ಇವತ್ತು ಅವರಿಗೆ S1ಅಲ್ಲಿ ತುಂಬ ಇದು ಉಂಟು. S1ಅಲ್ಲಿ ತುಂಬ ಕಷ್ಟ ಆಗ್ತದೆ. ಅದೆಲ್ಲ ನಾವು ಕಾಯಲ್ಲಿ ಮಾಡ್ತದೆ. ಮತ್ತು ಒಂದೊಂದು ಜನಕ್ಕೂ ಲೇಪ ಕೊಡ್ತದೆ. ನಾವು ಜಾಸ್ತಿ ನೋವು ಬರ್ತದೆ ಅವರಿಗೆ, ನಾವೊಂದು ಗಿಡಮೂಲಿಕೆ ಲೇಪ ಉಂಟು, ಆ ಲೇಪ ಮಾಡಿ ಅವರಿಗೆ ಕೊಡ್ತದೆ. ನಾವು ಮಾಡ್ತೇವೆ, ಸ್ವಂತ ರೆಡಿ ಮಾಡ್ತೇವೆ ಲೇಪ. ಆ ಲೇಪ ಹಾಕಿದೆ. ಮತ್ತು ಅವರಿಗೆ ಇದು ಒಂದು ದಿವಸ ನೋವು ಕಮ್ಮಿ ಆಗ್ತದೆ. ಆ ಲೇಪ ಮಾಡ್ತೇವೆ. ತುಂಬ ನೋವು ಅವರಿಗೆ ಕೊಡ್ತದೆ. ನಾವು ಸೊಂಟ ನೋವು ಇದೆ ಬರ್ತದೆ, ಅವರಿಗೆ ಕೊಡ್ತದೆ. ನಾವು ಅವರಿಗೆ ಎಲ್ಲರಿಗೂ ಕೊಡೋದೇ ನಾವು ಲೇಪ. ಎಲ್ಲರಿಗೂ ಕಾಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೇವೆ ನಾವು. ಅದು ಜಾಸ್ತಿ ನೋವು ಬರ್ತದೆ. ನಮ್ಮದೊಂದು ಸೇಕ ಉಂಟು ಔಷಧ, ಅದು ಸೇಕ ಮಾಡ್ತದೆ ನಾವು. ಆ ಸೇಕ ಮಾಡಿದರೆ ನೋವು ಕಮ್ಮಿ ಆಗ್ತದೆ. ನಾವೊಂದು ಔಷಧಿಗೆ ಸೇಕ ರೆಡಿ ಮಾಡ್ತದೆ, ಅದು ಔಷಧಿಗೆ ಸೇಕ ಮಾಡಿ ಕೊಡ್ತದೆ. ಆ ಸೇಕದಲ್ಲಿ ನೋವು ತಿಂತದೆ.
ನೀವು ಹೇಳಿದ್ರಿ ಈ ಸೊಂಟ ನೋವಿಗೆ ಸಂಬಂಧಪಟ್ಟದ್ದನ್ನು ನೀವು ಹೆಚ್ಚು ಟ್ರೀಟ್ಮೆಂಟ್ ಮಾಡಿದ್ದೀರಿ, ಲೇಪ ಆಗಿರ್ಬೋದು, ಶಾಖ ಆಗಿರ್ಬೋದು. ಅದನ್ನು ನಾನೊಂದು ಪ್ರಶ್ನೆ ಕೇಳುವಂಥದ್ದು, ಈಗ ನಿಮಗೆ ಆ ಔಷಧಿಯ ಗುಣ ನಿಮ್ಮ ಕೈಯಲ್ಲೇ ಇದೆ, ನಿಮಗೆ ಯಾರು ಸಹಕಾರ ಮಾಡ್ತಾರೆ? ಇದು ಲೇಪ ಅಥವಾ ಯಾವುದಾದ್ರೂ ಗಿಡಮೂಲಿಕೆಯಿಂದ ಯಾವುದಾದ್ರೂ ಔಷಧಿ ತಯಾರಿಸಲಿಕ್ಕೆ ಯಾರು ನಿಮಗೆ ಸಹಾಯ ಮಾಡ್ತಾರೆ? ನಾವು ಸ್ವಂತ ಹೋಗೋದೆ, ನಾವು ತೊಗೊಂಡು ಬರ್ತೇವೆ. ಹಾಂ, ನಾವು ಸ್ವಂತ ಹೋಗಿ ತೊಗೊಂಡು ಬರ್ತೇವೆ. ನಾವು ನೀವೇ ಸ್ವತಃ ಹೋಗಿ ತಗೊಂಡು ಬರ್ತೀರಿ? ಹಾಂ, ನಾವು ತೊಗೊಂಡು ಬರ್ತೇವೆ, ನಾವು ಸ್ವಂತ ಮಾಡ್ತೀವಿ. ಹಾಂ ಹಾಂ, ನೀವೊಬ್ಬರೇ ತಯಾರಿಸಿ? ಒಬ್ಬರೇ ಮಾಡ್ತೀವಿ. ನಾವು ಉಚ್ಚಿಲದಿಂದ ಮತ್ತು ಸ್ವಲ್ಪ ನಮ್ಮದು ವೈಫು ಸ್ವಲ್ಪ ಹೆಲ್ಪ್ ಮಾಡ್ತದೆ. ನಮ್ಮದು ವೈಫ್ ಉಂಟು, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತದೆ. ಹೆಲ್ಪ್ ಮಾಡ್ತಾರೆ. ಅವರಿಗೆ ಇದ್ರ ಬಗ್ಗೆ ಗೊತ್ತುಂಟಾ? ಹಾಂ, ಗೊತ್ತುಂಟು. ಅವರಿಗೆ ನಾವು ಸ್ವಲ್ಪ ಇದು ಮಾಡಿದೆ, ಹೇಳಿಕೊಟ್ಟಿದ್ದೆ. ಓಕೆ. ನಾವು ಉಚ್ಚಿಲದಿಂದ ಬರುವಾಗ ನಾವು ಎಷ್ಟು ದೂರ ಬಂದಿದ್ದೇವೆ ಅಂತ ನಮಗೆ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ಒಳಗೆ ಹುಡುಕಿಕೊಂಡು ಬಂದದ್ದು ನಾವು. ಬೆಲಪು ಪಂಚಾಯತ್ ಅಂತ ಹೇಳಿದೆ, ಬೆಲಪು. ಈಗ ವಿಷಯ ಏನು ಅಂತ ಹೇಳಿದ್ರೆ, ಈ ನಾವು ಗಿಡಮೂಲಿಕೆಯನ್ನು ಹುಡುಕ್ತೇವಲ್ಲ, ಯಾವುದಾದ್ರೂ ಸಮಯ ಬಂದಾಗ, ಏನಾದ್ರೂ ಹುಷಾರು ತಪ್ಪಿದಾಗ ಹುಡುಕಿಕೊಂಡು ಯಾವ ಮೂಲೆಗೆ ಹೊರಟು ಹೋಗ್ತೇವೆ. ಅದೇ ರೀತಿ ಇವತ್ತು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ನಾವು ಬಂದದ್ದು, ಗಿಡಮೂಲಿಕೆಯನ್ನು ಹುಡುಕೊಂಡು ಬಂದ ಹಾಗೆ ಆಯ್ತು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬಂದದ್ದು. ಈ ಒಂದು ಪ್ರದೇಶದಲ್ಲಿ ಇದ್ದುಕೊಂಡು, ಯಾಕಂತ ಹೇಳಿದ್ರೆ ಸಿಟಿಯಿಂದ ಬಹಳ ದೂರ ಇದೆ ಇದು, ಈ ಪ್ರದೇಶದಲ್ಲಿ ಇದ್ದುಕೊಂಡು ಹೇಗೆ ಈ ಔಷಧಿ ಗುಣ ಅಥವಾ ಈ ಔಷಧಿಯನ್ನ ಜನರಿಗೆ ತಲುಪಿಸ್ತಾ ಇದ್ದೀರಿ ನೀವು? ಅವಿ ಇವತ್ತು ನಾವು ಒಂದು ಜನಕ್ಕೂ ಟ್ರೀಟ್ಮೆಂಟ್ ಮಾಡಿದೆ, ಮತ್ತು ಅವರಿಗೆ ಗುಣ ಆಯಿತು, ಮತ್ತು ಅವರಿಗೆ ಬೇರೆ ಜನಕ್ಕೂ ಹೇಳ್ತದೆ. ಬೇರೆ ಜನ ಅವರಿಗೆ ಟ್ರೀಟ್ಮೆಂಟ್ ಆಯಿತು, ಗುಣ ಆಯಿತು, ಮತ್ತು ಬೇರೆ ಜನಕ್ಕೂ ಹೇಳ್ತದೆ. ಆ ಥರ ನಾವು ಟ್ರೀಟ್ಮೆಂಟ್ ಮಾಡಿ 1,000 ಜಾಸ್ತಿ ಜನಕ್ಕೂ ಮಾಡಿದೆ. ನಾವು ಇಲ್ಲಿ 1,000ಕ್ಕೂ ಜಾಸ್ತಿ ಮಾಡಿದೆ ಇದೆ ಮನೆಯಲ್ಲಿ, ಇದೇ ಮನೆಯಲ್ಲಿ. ನಾವು ನಮ್ಮದು ಅಡ್ರೆಸ್ ಏನಿಲ್ಲ. ಅವ್ರಿಗೆ ಗುಣ ಆಯಿತು ಅವರು ಹೇಳ್ತಾರೆ. ಅವ್ರಿಗೆ ನಮ್ಗೆ ಗುಣ ಆಯ್ತಾ, ನೀವು ಹೋಗಿ ನಿಮ್ಮದು ಗುಣ ಆಗ್ತದೆ. ಆ ಥರ ಬಂದಿದೆ ಇಲ್ಲಿ. ನಾವು ಹೇಳಿದಿಲ್ಲ ನೀವು ಬಂದೆ, ಆ ಥರ ಹೇಳಿದಿಲ್ಲ. ಅವರೇ ಸ್ವಂತ ಬರ್ತದೆ, ಅವರೇ ಸ್ವಂತ ಬರ್ತದೆ. ಅಯ್ಯೋ ದೇವ. ವಿಷಯ ಏನು ಅಂತ ಹೇಳಿದ್ರೆ, ನಾನು ಅದೇ ಹೇಳಿದೆ, ಆಯುರ್ವೇದ ಘಮ ಇರ್ತದಲ್ಲ, ಈ ತುಳಸಿ ಆಗಿರ್ಬೋದು, ಯಾವುದೇ ಆಯುರ್ವೇದಿಕ್ ಶಕ್ತಿ ಇರುವಂಥ ಸಸ್ಯ, ಅದರ ಘಮದಿಂದನೇ ಎಲ್ಲ ಕಡೆ ಹೋಗ್ತದೆ. ಹಾಗೆಯೇ ಕೂಡ ನಿಮ್ಮ ಚಿಕಿತ್ಸೆ ಕೂಡ, ನೀವು ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರವರೇ ಹೇಳಿ ಸ್ವತಃ ರೋಗಿಗಳೇ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಆದರೆ ನಾನು ಕೇಳುವಂಥದ್ದು, ನಿಮಗೆ ಯಾವತ್ತೂ ಅನಿಸ್ಲಿಲ್ಲ ನಾನು ಈ ಚಿಕಿತ್ಸೆ ಮಾಡ್ತಾ ಇದ್ದೇನೆ, ಅದನ್ನೆಲ್ಲರಿಗೆ ತೋರಿಸ್ಬೇಕು, ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಬೇಕು, ಇದೆಲ್ಲರೂ ತಿಳ್ಕೊಳ್ಬೇಕು, ನಾನೀಗ ಒಂದು ಚಿಕಿತ್ಸೆ ಮಾಡ್ತೇನೆ ಅಂತ ತಿಳ್ಕೊಳ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಸಣ್ಣ ಗುಣ ಮಾಡಿದನ್ನೇ ದೊಡ್ಡ ವಿಚಾರ ಮಾಡಿ ಅದರಲ್ಲೇ ಪಬ್ಲಿಸಿಟಿ ತಗೊಳ್ಳೋರು ಜಾಸ್ತಿ ಇರ್ತಾರೆ ಬಾಬಾ. ಹಾಗಿರುವಾಗ 1000ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ಮಾಡಿ ಇಲ್ಲೇ ಕೂತಿದ್ದೀರಿ, ಅದು ಕೂಡ ಯಾವುದೇ ಒಂದು ಪ್ರಮೋಷನ್ಸ್ ಅಥವಾ ಯಾವುದೇ ಒಂದು ಪಬ್ಲಿಕಲ್ಲಿ ಏನೂ ಹೇಳದೆ ಇಲ್ಲೇ ಕೂತಿದ್ದೀರಿ, ವಿಚಾರ ಹೊರಗಡೆ ಬಂದಿಲ್ಲ. ಬಹುಶಃ ಇವತ್ತೇ ಅನಿಸುತ್ತೆ ಮೀಡಿಯಾದವರು ನಿಮ್ಮನ್ನು ಹುಡುಕಿಕೊಂಡು ಬಂದದ್ದು. ನಿಮ್ಗೆ ಯಾವತ್ತೂ ಅನಿಸ್ಲಿಲ್ಲ ಇದನ್ನು ಇಡೀ ಜಗತ್ತಿಗೆ ನಾನು ಹೇಳಬೇಕು ಅಂತ? ಯಾವತ್ತೂ ಅನಿಸ್ಲಿಲ್ಲ? ನಮ್ಮದೇ ದೇವರು ಕೊಟ್ಟಿದ್ದಾನೆ ಅಷ್ಟು ಸಾಕು, ನಮ್ಮದೇ ಅಷ್ಟು ಬೇಡ ಅಂತೆ, ನಮ್ಮದೇ ಅಷ್ಟು ಇದೇ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಮತ್ತು ಒಂದು ಪೇಷೆಂಟ್ ಉಂಟು, ಆ ಪೇಷೆಂಟ್ ತುಂಬ ಕಷ್ಟ ಆಗಿದೆ, ಇಲ್ಲಿ ಬಂದಿದೆ. ಅದು ಅಡ್ರೆಸ್ ಸಿಗೋದಿಲ್ಲ ಅವರಿಗೆ. ದುಬೈಯಲ್ಲಿಂದ ಒಂದು ಜನ ಅಡ್ರೆಸ್ ಹೇಳಿದೆ, ಅವರೇ ಅಲ್ಲಿಂದ ಬಂದಿದೆ, ಇಲ್ಲಿ ಬಂದಿದೆ, ಮತ್ತು ಅವರಿಗೆ ತುಂಬ ಕಷ್ಟ ಆಗಿದೆ, ಇಲ್ಲಿ ಬಂದಿದೆ. ಅವರೇ ಹೇಳಿದೆ, ಬಾಬಾ ನಿಮ್ಮ ಕಾಯಲ್ಲಿ ಎಷ್ಟು ಗುಣ ಉಂಟು, ಜಾದೂ ಥರ ಉಂಟು, ನೀವು ಟ್ರೀಟ್ಮೆಂಟ್ ಮಾಡಿದೆ, ಒಳ್ಳೆ ಟ್ರೀಟ್ಮೆಂಟ್ ಮಾಡಿದೆ, ನಾವು ಎಷ್ಟು 1,000 ರೂಪಾಯಿ ಖರ್ಚು ಮಾಡಿದೆ, ಒಳ್ಳೆ ಆಗಿದ್ದಿಲ್ಲ, ನಾವು ತುಂಬ ಜಾಗ ಹೋಗಿದೆ, ಸರಿಯಾಗಿದ್ದಿಲ್ಲ. ನಿಮ್ಮ ಮನೆಯಲ್ಲಿ ಬಂದಿದೆ, ನಿಮ್ಮದೇ ಕಾಯಲ್ಲಿ 1 ವಾರದಲ್ಲಿ ನಾವು ಗುಣ ಆಗಿದೆ, ಎಷ್ಟು ವರ್ಷಕ್ಕೆ ಸಿಕ್ಕಲ್ಲ ಗುಣ ಆಗಿದೆ. ನೀವು ಒಂದು ಕೆಲಸ ಮಾಡಿ, ನಾವು ಒಂದು ಕೆಲಸ ಮಾಡ್ತೇವೆ, ನಾವು ನಿಮ್ಮದೇ ಟಿ ವಿ ಚಾನಲಲ್ಲಿ ಕೊಡ್ತೇನೆ ಅಂತ ಹೇಳಿದೆ ಅವರೇ. ಅವ್ರು ಹೇಳಿದೆ, ನಾವು ಹೇಳಿದೆ ಟಿ ವಿ ಚಾನಲಲ್ಲಿ ನಾವು ಏನು ವಿಷಯ ಗೊತ್ತಾಗಿಲ್ಲ ಬಾಬಾ, ಟಿ ವಿ ಚಾನಲ್ಗೆ ವಿಷಯ ಗೊತ್ತಾಗಿಲ್ಲ, ನಾವು ಎಲ್ಲ ನಾವು ಮಾಡ್ತೇನೆ. ಅವರೇ ಹೇಳಿದೆ, ಎಲ್ಲ ನಾವು ಮಾಡ್ತೇನೆ, ಅವ್ರಿಗೆ ಏನು ಬೇಕು ನಾವು ನೋಡ್ತೇನೆ, ನಿಮ್ಮದೇ ಏನು ಪ್ರಾಬ್ಲಮ್ ಇಲ್ಲನಾ? ಇಲ್ಲ, ನಾವು ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾಡಿ, ನಿಮ್ಮದೇ ಒಳ್ಳೆ 10 ಜನಕ್ಕೂ ಉಪಕಾರ ಆಗಿದೆ, ಒಳ್ಳೆ ಉಂಟನ, ಮಾಡಿ ಅಂತ ಹೇಳಿದೆ ನಾವು. ಅವರೇ ಬಂದಿದೆ, ನಿಮ್ಮದೆಲ್ಲ ಜೊತೆ ತೊಗೊಂಡು ಬಂದಿದೆ ಅವರೇ, ನಾವು ಹೇಳಿದಿಲ್ಲ, ಅವರೇ ಸ್ವಂತ ಹೇಳಿದ್ದೇವೆ, ಪೇಷೆಂಟ್ ಹೇಳಿದ್ದೇವೆ. ಇದನ್ನು ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಯಾವುದೇ ಒಂದು ಒಳ್ಳೆಯದನ್ನು ನಾವು ಯಾರಿಗೆ ಹೇಳಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆಯದು ತಾನಾಗೇ ಎಲ್ಲ ಕಡೆ ಹೋಗ್ತದೆ, ಎಲ್ಲ ಜನರಿಗೆ ತಲುಪ್ತದೆ ಅಂತ ಹೇಳುವಂಥದ್ದು. ನಿಮಗೆ ಹೇಳಿದರು, ನಿಮ್ಮ ಗುರುಗಳು ಒಂದು ಆಶೀರ್ವಾದ ಮಾಡಿದ್ದಾರೆ, ಇಂಡಿಯಾದಲ್ಲಿ ನಿನ್ನ ಹೆಸರು ಬರ್ತದೆ ಅಂತ. ಬಹುಶಃ ಅದಕ್ಕೆ ಇದೊಂದು ಸಣ್ಣ ಮೈಲಿಗಲ್ಲಾಗಲಿ ಅಂತ ನಾವು ಪ್ರೇ ಮಾಡ್ತೇವೆ. ಯಾಕಂತ ಹೇಳಿದರೆ ಈ ಒಂದು ಸಂದರ್ಶನವನ್ನು ನೋಡಿ ಆದರೂ ಸಾಕಷ್ಟು ಜನಕ್ಕೆ ಇದು ತಲುಪಿ
ತುಂಬ ಮಂದಿ ಅವರವರ ನೋವನ್ನು ಗುಣಮುಖ ಮಾಡಲಿಕ್ಕೆ ನಿಮ್ಮ ಅಲ್ಲಿಗೆ ಬರಬೇಕು ಅಂತ ನಾವು ಕೂಡ ದೇವರ ಹತ್ರ ಕೇಳ್ಕೊಳ್ತೇವೆ. ಬಾಬಾ, ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ನೀವು ಸಾಕಷ್ಟು ಜನಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿದ್ದೀರಿ, ಯಾವುದಾದ್ರೂ ಮರೆಯಲಿಕ್ಕೆ ಆಗೋದಿಲ್ಲ ಇದೊಂದು ವಿಚಿತ್ರವಾದಂಥದ್ದು ಬರುವಾಗ ಆದರೆ ಗುಣಮುಖ ಮಾಡಿಬಿಟ್ಟೆ ಅನ್ನುವಂಥದ್ದು ಯಾವುದಾದ್ರೂ ವಿಚಿತ್ರವಾದ ಘಟನೆ ನೆನಪಿದೆಯಾ? ಅದು ನಾವು ನಮ್ಮದೇ ಗುರುಗಳೇ ಉಂಟು ಜೌಕಲ್, ಶ್ರೀನಾಥ್ ಜೌಕಲಲ್ಲಿ ಕಲಂದರ್ಶ ಗುರುಗಳೇ, ಅವರಿಗೆ ಆಶೀರ್ವಾದ ಸಿಗ್ತದೆ. ನಾವು ಸ್ವಲ್ಪ ಧ್ಯಾನ ಮಾಡ್ತದೆ, ಧ್ಯಾನ ಮಾಡಿ ಗುರುಗಳೇ ಅಲ್ಲಿ ನಮ್ಮದು ಎಲ್ಲ ಪ್ರಯತ್ನ ಮಾಡಿದೆ, ನಾವು ಅವ್ರ ಕೆಲಸ ಮಾಡ್ತದೆ, ಕೆಲಸ ಓಕೆ ಆಗ್ತದೆ. ಹಾಂ, ನಮ್ಮದೇ ಗುರು ಅಲ್ಲಿ ಅವ್ರಿಗೆ ಆಶೀರ್ವಾದ ಉಂಟು. ನಮ್ಮ ಗುರು ಅಲ್ಲಿ ಧ್ಯಾನ ಮಾಡ್ತದೆ, ಈ ಥರ ಧ್ಯಾನ ಮಾಡಿ ಮತ್ತು ಸ್ವಲ್ಪ ಪೂಜೆ ಮಾಡಿ ಕೊಡ್ತದೆ, ಸರಿ ಆಗ್ತದೆ. ಮತ್ತು ಒಬ್ಬರಿಗೆ ಜನ ಬಂದಿದೆ, ಅವರಿಗೆ ಕಾಯಿ ಅಲ್ಲಿ ಇದು ಮಲ್ಲಿಗೆ ಊಟ ಮಾಡ್ತದೆ, ಮಲ್ಲಿಗೆ ಈ ಥರ ಮಲ್ಲಿಗೆ ಊಟ ಮಾಡ್ತದೆ, ಈ ಥರ ಮಾಡಿ ಹಾಗೇ ಇಲ್ಲ ಮಲ್ಲಿಗೆ. ಮತ್ತು ಅವರಿಗೆ ಒಂದು ಜನ ಹೇಳಿದೆ, ನಮ್ಮದೇ ಮುಸ್ಲಿಂ ಜನ ಒಂದು ಉಂಟು, ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಿದೆ. ಮತ್ತು ಅವರಿಗೆ ಹೇಳಿದೆ, ಮತ್ತು ಅವರಿಗೆ ಹೇಳಿದೆ, ಮತ್ತು ಅವರಿಗೆ ನಾವು ಹೋಗಿದ್ದೆ ನೋಡಿದೆ. ಮತ್ತು ಅವರಿಗೆ ತುಂಬ ಕಷ್ಟ ಆಗಿದೆ, ತುಂಬ ಕಷ್ಟ, ನೋವು, ತುಂಬ ನೋವು, ಮಲ್ಲಿಗೆ ಆಗಿಲ್ಲ, ಕೂತ್ಕೊಡೆ ಆಗಿಲ್ಲ, ನಡಿಲಿಕ್ಕೆ ಆಗಿಲ್ಲ, ಏನಾಗಿಲ್ಲ. ಈ ಥರ ಮಲ್ಲಿಗೆ ಊಟ ಮಾಡ್ತದೆ. ಪಾಪ ಜನ ಅವರೇ, ಏನಿಲ್ಲ ಅವರಿಗೆ ಕಾಯಿಲೆ, ದುಡ್ಡು ಇಲ್ಲ. ನಾವು ನೋಡಿಕೊಂಡೆ ಮತ್ತೆ ನಾವು ಮಾಡಿಕೊಟ್ಟೆ, ನೀವು ಟೆನ್ಷನ್ ಮಾಡಿಬೇಡ. ನಾವು 3 ದಿವಸ ಅಲ್ಲಿ ಅವರಿಗೆ ಇದು 3 ದಿವಸ ಅಲ್ಲಿ ನಡ್ಕೊಂಡು ಅವರೇ. ಮತ್ತು ಅವರಿಗೆ ಫಾಸ್ಟ್ ಒಂದು ಸರ್ತಿ ಸರ್ಜರಿ ಮಾಡಿದೆ, ಮಣಿಪಾಲಲ್ಲಿ ಸರ್ಜರಿ ಮಾಡಿದೆ. ಆ ಸರ್ಜರಿ ಇದು ಆಗಿದೆ, ಸರ್ಜರಿ ಕ್ಯಾನ್ಸಲ್ ಆಗಿದೆ. ಅದು ಮತ್ತೆ ಪುನಃ 2 ವರ್ಷ ಬಿಟ್ಟಿದೆ, ಮತ್ತು ಪುನಃ ಅದೇ ಜಾಗದಲ್ಲಿ ಮತ್ತು ಪುನಃ ಬಂದಿದೆ. ಮತ್ತು ಪುನಃ ಮಣಿಪಾಲಲ್ಲಿ ಹೋಗಿದೆ, ಹೇಳಿದೆ ಆಪರೇಷನ್ ಮಾಡ್ತದೆ, ಗ್ಯಾರಂಟಿ ಇಲ್ಲ ಅಂತ ಹೇಳಿದೆ. ಅವರೇ ಬೇಡ ಅಂತ, ಚಿಕ್ಕದಿಗೆ ಮಕ್ಕ ಉಂಟು, ಅವರೇ ಗ್ಯಾರಂಟಿ ಇಲ್ಲ ಅಂತ ಹೇಳಿದೆ. ಮತ್ತು ಮಲ್ಲಿಗೆ ಉಂಟು ಮನೆಯಲ್ಲಿ. ಮತ್ತು ನಾವು ಒಂದು ಜನ ಕೇಳಿದೆ ನಮ್ಮದೇ, ನಾವು ಅಲ್ಲೇ ಹೋಗಿ ನೋಡಿದೆ. ಪೇಷಂಟ್ ತುಂಬ ಸೀರಿಯಸ್ ಪೇಷಂಟ್ ಅದು. ನಾವು ದೇವರ ಪ್ರಾರ್ಥನೆ ಮಾಡಿ ಅವರಿಗೆ ಕೆಲಸ ಮಾಡಿದೆ, ನಾವು ಕೆಲಸ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಗುಣ ಆಯ್ತಾ? ಹಾಂ, 15 ದಿವಸ ಅಲ್ಲಿ ಪೂರ್ತಿ ಗುಣ ಆಯಿತಾ. ಇವತ್ತು ಉಂಟು, ಅವರೇ ರಿಕ್ಷಾ ಹೊಡೆದ 10 ಗಂಟೆ ಅಥವಾ ಒಂದು ಉಡುಪಿಯಲ್ಲಿ ಬಾಡಿಗೆ ಹೋಗಿದೆ, ಬರ್ತೇನೆ ಅಂತ ಹೇಳಿದೆ. ಸ್ವಲ್ಪ ಟೈಮ್ ಬೇಕು. ಪಾಪ ಜನ, ಒಳ್ಳೆ ಜನ ಅವರೇ ಸ್ವಂತ ಮ್ಯಾಕ್ಸಿಮಮ್ ಒಂದು 500 ಜಾಸ್ತಿ ಪೇಷಂಟ್ ಕೊಟ್ಟಿದೆ. ಬಾಬಾ, ನೀವು ಹೇಳಿದ್ರ ಪ್ರಕಾರ 4 ಕಾಲಲ್ಲಿ ನಡೀತಾ ಇದ್ದಂಥ ಒಬ್ಬ ರೋಗಿ ತಿನ್ಲಿಕ್ಕೂ ಕರೆಕ್ಟ್ ಆಗಲಿಕ್ಕೆ ಇರದ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಾಗ, ಅದು ಕೂಡ ಮಣಿಪಾಲದ ಆಸ್ಪತ್ರೆಯಲ್ಲಿ 2 ಆಪರೇಷನ್ ಆಗಿ ಯಾವುದು ಯೂಸ್ ಆಗದೆ ಇಲ್ಲಿಗೆ ಬಂದಾಗ, ಕೇವಲ 3 ದಿನದಲ್ಲಿ ಗೋಡೆ ಇಟ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತಾರೆ. 15 ದಿನದಲ್ಲಿ ಅವರು ಸಂಪೂರ್ಣ ಗುಣಮುಖ ಆಗ್ತಾರೆ. ಈಗ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದರೆ, ಇದು ಅದ್ಭುತಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ. ಇದಕ್ಕೆ ಅದ್ಭುತ ಅಂತ ಮಾತ್ರ ಹೇಳಬಲ್ಲೆ ನಾನು ಇನ್ನೊಂದು ಪ್ರಶ್ನೆ ಏನು ಕೇಳಬೇಕು ಅಂತ ಹೇಳಿದರೆ, ನಾನು ಈ ಮನೆ ಅಥವಾ ಈ ಆವರಣಕ್ಕೆ ಬಂದಾಗ ಈ ಆಯುರ್ವೇದಿಕ್ ಚಿಕಿತ್ಸೆ ಅಂತ ಹೇಳುವಂಥದ್ದು ಬಹಳ ದುಬಾರಿ ಇರ್ತದೆ. ಗಿಡಮೂಲಿಕೆಗೆ ಸಾಕಷ್ಟು ದೊಡ್ಡ ಕಾಸ್ಟ್ ಆಗುತ್ತೆ, ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಆದರೆ ಬಾಬಾ, ಇಲ್ಲಿ ಬಂದು ನೋಡಿದಾಗ ನೀವು ದುಡ್ಡಿಗಿಂತ ಜಾಸ್ತಿ ಸೇವೆ ಮಾಡಿದ್ದೀರಿ ಅಂತ ಮಾತ್ರ ನನಗೆ ಅರ್ಥ ಆಯಿತು. ಯಾಕಂತ ಹೇಳಿದರೆ, ನೀವು ಚಿಕಿತ್ಸೆ ಮಾಡಿರುವಂಥ ರೋಗಿಗಳನ್ನು ನೋಡಿದರೆ ಇಷ್ಟೊತ್ತು ನೀವು ದೊಡ್ಡ ದೊಡ್ಡ ಬಂಗಲೆಯಲ್ಲೂ ಕೂತ್ಕೊಳ್ಬೇಕಾಗಿತ್ತು. ನಾನು ಇದನ್ನು ಕೇಳೋದು ಸರಿಯಾ ಇಲ್ಲೋ ಗೊತ್ತಿಲ್ಲ, ಆದರೆ ನೀವು ಎಷ್ಟು ಫೀಸನ್ನು ತಗೊಳ್ತೀರಿ ಒಬ್ಬ ರೋಗಿಗೆ? ಫೀಸ್ ಮೇಡಮ್ ನೋಡಿ, ಅವರೇ ಲಕ್ಷ ಖರ್ಚು ಮಾಡಿದ್ದು ಬರ್ತೇನೆ. ಮತ್ತು ಟ್ರೀಟ್ಮೆಂಟ್ ಸರಿ ಆಗಿದೆ ಇಲ್ಲ, ಅವ್ರ ಗುಣ ಆಗಿದೆ ಇಲ್ಲ. ನಮ್ಮ ಮನೆಯಲ್ಲಿ ಬಂದಿದೆ, ಮತ್ತು ತುಂಬ ಜನ ದುಡ್ಡು ಇಲ್ಲ ಅಂತ ಹೇಳ್ತದೆ. ಪಾಪ ಜನ ಬರ್ತದೆ, ಅವ್ರು ಏನು ಕೊಟ್ಟಿದೆ ಸಾಕು ಅಷ್ಟು. ಮತ್ತು ದುಡ್ಡು ಉಂಟು ಜನ ಬರ್ತದೆ, ಅವರಿಗೆ ಹೇಳ್ತೇನೆ, ಕೊಡ್ತೇನೆ. ಅವರಿಗೆ ಸಂತೋಷ ಮಾಡಿ ಕೊಡ್ತದೆ. ಅಯ್ಯೋ, ಎಲ್ಲ ಕೈ ಖಾಲಿ ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ, ಆದರೆ ಇವರು ಕೈ ತುಂಬ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಳಿಸ್ತಾರೆ ಅಂತ ಹೇಳ್ಬೋದು. ಅಷ್ಟು ಮಾತ್ರ ಹೇಳುವಲ್ಲೇ. ಬಡವರಿಗೆ ನೀವು ಯಾವುದೇ ರೀತಿಯ ಒತ್ತಾಯ ಹಾಕೋದಿಲ್ಲ, ಅಥವಾ ಇಷ್ಟು ಬೇಕು ಅಂತ ನೀವು ಕೇಳೋದು ಇಲ್ಲ. ಅಯ್ಯೋ, ಇದಕ್ಕೆ ಎಂತ ಹೇಳುವಂಥದ್ದು, ಇವರು ಬಹುಶಃ ರೋಗಿಗಳ ಪಾಲಿನ ದೇವರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಾಬಾ, ಇನ್ನೊಂದು ವಿಚಾರ ಕೇಳಬೇಕು ಅಂತಾದರೆ, ಈ ಆಯುರ್ವೇದದ ಬಗ್ಗೆ ನಂಬಿಕೆ ಜನರಿಗೆ ಈಗ ಹೊರಟೋಗಿದೆ.
ಇದರಲ್ಲೇನು ಗುಣ ಆಗ್ತದೆ ಅನ್ನುವಂಥದ್ದು. ಅದಕ್ಕಿಂತ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತೇವೆ, ದುಡ್ಡು ಖರ್ಚು ಮಾಡ್ತೇವೆ, ಅಲ್ಲಿ ಸಾಲ ಮೂಲ ಮಾಡಿ ಆದರೂ ನಾವು ಗುಣ ಮಾಡ್ತೇವೆ ಅಂತ. ಆದರೆ ಆಯುರ್ವೇದಿಕಲ್ಲಿ ಯಾರಾದ್ರೊಬ್ಬರಿಗೆ ಗುಣ ಮಾಡೋರು ಇದ್ದಾರೆ ಅಂತ ಹೇಳಿದರೂ ಕೂಡ ಜನ ನಂಬುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದೇವೆ. ನೀವು ಆಯುರ್ವೇದವನ್ನು ನಂಬಿದ್ದೀರಿ, ಆಯುರ್ವೇದದ ಬಗ್ಗೆ ನಿಮ್ಮ ನಂಬಿಕೆ ಎಷ್ಟಿದೆ ಬಾಬಾ? ಅದು ತುಂಬ ವರ್ಷ ಉಂಟು, ನಮ್ಮದೇ ಆಯುರ್ವೇದಿಕಲ್ಲಿ ತುಂಬ ವರ್ಷ ಉಂಟು, ತುಂಬ ವಿಶ್ವಾಸ ಉಂಟು. ಆಯುರ್ವೇದಿಕಲ್ಲಿ ತುಂಬ ವಿಶ್ವಾಸ ಉಂಟು. ಅದು ಗುಣ ಆಗ್ತದೆ ಗ್ಯಾರಂಟಿ, ಸ್ವಲ್ಪ ಹೆಚ್ಚು ಕಡಿಮೆ ಗುಣ ಆಗ್ತದೆ ಗ್ಯಾರಂಟಿ. ಮತ್ತು ಇದು ಸೈಡ್ ಎಫೆಕ್ಟ್ ಏನಿಲ್ಲ, ಅದರಲ್ಲಿ ತುಂಬ ಇದು ವಿಶ್ವಾಸ ಉಂಟು, ಭರವಸೆ ಉಂಟು. ಈಗ ಸಮಾಜದಲ್ಲಿರುವಂಥ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಬಾಬಾ ಅಂತ ಹೇಳಿದರೆ ಸ್ವಲ್ಪ ಜನ ಹೆದರ್ಕೊಳ್ಳೋರು ಇದ್ದಾರೆ, ಅಥವಾ ಜಾತಿ ಧರ್ಮ ಅಂತ ಯೋಚನೆ ಮಾಡಿ ಇಲ್ಲಿ ಬರಬೇಕಾ ಬೇಡವಾ ಅಂತ ಯೋಚನೆ ಮಾಡೋರು ಇದ್ದಾರೆ. ನಾ ಈ ಮಾತನ್ನು ಇಲ್ಲಿ ಹೇಳಲೇಬೇಕು, ಯಾಕಂತ ಹೇಳಿದರೆ ಬಾಬಾನ ಹತ್ರ ಬರಬೇಕಾ, ಇವರ ಧರ್ಮ ಯಾವುದು, ನಾವು ಯಾಕೆ ಅಲ್ಲಿ ಹೋಗಬೇಕು, ಯಾಕೆ ಹೋಗಬೇಕು ಅಂತ ಹಿಂದೆ ಇರುವವರು ಇದ್ದಾರೆ. ಆದರೆ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳೋದು, ಇಲ್ಲಿ ಜಾತಿ ಧರ್ಮ ಅಂತ ನಾನು ಕೇಳ್ತಾ ಇಲ್ಲ, ಇಲ್ಲಿ ಎಲ್ಲ ಪಂಗಡದವರು ಇಲ್ಲಿ ಬರ್ತಾರ ನಿಮ್ಮಲ್ಲಿ ಚಿಕಿತ್ಸೆ ತಗೊಳ್ಳಿಕ್ಕೆ? ಯಾಕಂತ ಹೇಳಿದರೆ ಕೇವಲ ನಿಮ್ಮ ಧರ್ಮದವರು ಮಾತ್ರ ಬರ್ತಾರೆ, ಅಥವಾ ಎಲ್ಲ ಪಂಗಡದವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ? ನಮ್ಮ ಮನೆಯಲ್ಲಿ ನೋಡಿ, ನಮ್ಮದೇ ಗುರುಗಳೇ ಎರಡು, ಒಂದು ಜಗನ್ನಾಥ್ ಮಹಾರಾಜೆ ಮತ್ತು ಒಂದು ಜೌಗಲ್ ಖಲಂದರ್ ಶಾ ವಲಿ ಅಲ್ಲ, ಶ್ರೀನಾಥ್ ಜೌಗಲ್. ನಾವು ಧರ್ಮಕ್ಕೆ ವಿಷಯ ಅದು ಮಾತಾಡೋದೇ ಇಲ್ಲ. ಧರ್ಮ ನಮ್ಮದು ಯಾವುದೂ ಧರ್ಮ ಇಲ್ಲ, ಎಲ್ಲ ಧರ್ಮ ನಮ್ಮದು ಒಂದೇ. ನಮ್ಮ ಇಲ್ಲಿ ಮನೆಯಲ್ಲಿ ಬಮ್ಮನ್ ಬಾಟ್ಸ್ ಇವತ್ತು ನೋಡಿ ಭಟ್ಟ ಬಂದಿದೆ, ಹಿಂದೂ ಧರ್ಮ ಬಂದಿದೆ, ಕ್ರಿಶ್ಚನ್ ಬಂದಿದೆ, ಮತ್ತು ಆಚಾರ್ಯ ಜನ ಬಂದಿದೆ, ಕೋಕ್ನಿ ಜನ ಬಂದಿದೆ, ಎಲ್ಲ ಧರ್ಮ ಬಂದಿದೆ ನಮ್ಮ ಮನೆಯಲ್ಲಿ. ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ ಮಾಡ್ತಿದೆ. ಅವ್ರಿಗೆ ಗಲೀಜುಂಟು, ಅದು ನಾವು ನೋಡಿದೇ ಇಲ್ಲ. ಅವ್ರಿಗೆ ಗಲೀಜು ಬಂದಿದೆ, ಅದು ನಾವು ಅಡ್ಜಸ್ಟ್ ಮಾಡ್ತದೆ, ಅದಕ್ಕೆ ಏನು ಪ್ರಶ್ನೆ ಇಲ್ಲ. ಮತ್ತು ಮುಸ್ಲಿಂ ಜನ ಬಂದಿದೆ, ಅವರಿಗೆ ಮಾಡ್ತದೆ. ಜಾಸ್ತಿ ನಮ್ಮ ಮನೆಯಲ್ಲಿ ಬಟ್ ಹರಿಜನ್ ಮತ್ತು ಹಿಂದೂ ಜನ, ಕ್ರಿಶ್ಚನ್ಸ್, ಮತ್ತು ಇದು ಕೋಕ್ನಿ, ಇದು ಎಲ್ಲ ತುಂಬ ಜನ ಬಂದಿದೆ. ಅದಕ್ಕೆ ಹೇಳುವಂಥದ್ದು ಮಾನವೀಯತೆಗಿಂತ ದೊಡ್ಡ ಧರ್ಮ ಬೇರೆ ಯಾವುದೂ ಇಲ್ಲ ಅಂತ. ಅದರಲ್ಲೂ ಆರೋಗ್ಯ ವಿಚಾರಕ್ಕೆ ಬಂದಾಗ ಔಷಧಿ ಮಾತ್ರ ಮುಖ್ಯ ಆಗ್ತದೆ. ಯಾವ ಕೈಯಿಂದ ಕೊಡ್ತಾರೆ ಅಥವಾ ಅವರ ಮನೆ ಏನು, ಅವರ ಧರ್ಮ ಏನು, ಯಾವುದೂ ಮುಖ್ಯ ಆಗಲ್ಲ ಅಂತ ನೀವು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಬಾಬಾ. ಈಗ ನೀವು ಇಷ್ಟು ಜನರಿಗೆ ನೀವು ಚಿಕಿತ್ಸೆ ಕೊಟ್ಟಿದ್ದೀರಿ ಅಲ್ವಾ, ನಿಮಗೆ ಎಷ್ಟು ತೃಪ್ತಿ ಇದೆ? ಇಷ್ಟು ಜನಕ್ಕೆ ನೀವು ಚಿಕಿತ್ಸೆ ಮಾಡಿದ್ದೀರಲ್ಲ, ಎಷ್ಟು ಖುಷಿ ಇದೆ ನೀವು? ನಮ್ಮದೇ ಒಂದು ಪೇಷೆಂಟ್ ಬಂದಿದೆ ನಮ್ಮ ಮನೆಯಲ್ಲಿ, ಅವರೇ ಒಳ್ಳೆ ಆಗಿದೆ, ಮತ್ತು ನಮ್ಮದೇ ಸಂತೋಷ ಆಗ್ತದೆ. ಅವರೇ ಒಳ್ಳೆ ಆಗಿದೆ ಇಲ್ಲ, ನಮಗೆ ತುಂಬ ಇದು ಆಗ್ತದೆ, ಬೇಜಾರಾಗ್ತದೆ, ನೋವಾಗ್ತದೆ, ತುಂಬ ನೋವಾಗ್ತದೆ. ಅವರಿಗೆ ಗುಣ ಆಗಿದೆ ಮತ್ತು ಸಂತೋಷ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಪೇಷೆಂಟ್ ಬಂದಿದೆ ಪೇಷೆಂಟ್, ಅವರಿಗೆ ನಾವು ಫುಲ್ ಕೋಶಿಶ್ ಮಾಡ್ತೇವೆ. ಎಷ್ಟು ಬೇಗ ಒಳ್ಳೆ ಆಗಿದೆ ಅಷ್ಟು ಒಳ್ಳೆ. ನಾವು 15 ದಿವಸ ಹೇಳ್ತದೆ, 10 ದಿವಸಕ್ಕೆ ಗುಣ ಆಗ್ತದೆ. 15 ದಿವಸ ಹೇಳಿದೆ 3 ದಿವಸ ಗುಣ ಆಗ್ತದೆ. ಒಂದೊಂದು ಜನಕ್ಕೆ 1 ತಿಂಗಳಾಗ್ತದೆ. ಸೀರಿಯಸ್ ಪೇಷೆಂಟ್, ಮಲ್ಲಿಗೆ ಪೇಷೆಂಟ್ ಒಂದೊಂದು ತಿಂಗಳಾಗ್ತದೆ. ಮತ್ತು ಬರಲಿಕ್ಕೆ ಆಗಿಲ್ಲ, ಅವರಿಗೆ ಮನೆಯಲ್ಲೇ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಮನೆಗೆ ಹೋಗಿ ಅವರೇ ಸ್ವಲ್ಪ ತೊಗೊಂಡು ಹೋಗ್ತದೆ, ನಮಗೆ ಗಾಡಿ ತೊಗೊಂಡು ಬರ್ತದೆ, ನಾವು ಹೋಗಿ ಮನೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡ್ತೇವೆ. ಮತ್ತು ನಾವು ತಿನ್ನಲಿಕ್ಕೆ ಔಷಧ ಕೊಡೋದಿಲ್ಲ ಯಾರಿಗೂ ಭೀ. ಎಷ್ಟು ನೋವು ಉಂಟು ನಾವು ತಿನ್ನಲಿಕ್ಕೆ ಔಷಧ ಕೊಡೋದಿಲ್ಲ, ಕಾಯಲ್ಲಿ ಟ್ರೀಟ್ಮೆಂಟ್ ಮಾಡ್ತೇನೆ. ಮತ್ತು ತಿನ್ನಲಿಕ್ಕೆ ಏನು ಉಂಟು ನಾವು ಅವ್ರಿಗೆ ಹಾಕ್ತೇನೆ, ಮನೆಯಲ್ಲಿ ಉಂಟು ಅದು ತಿನ್ನೆ ಆ ಥರ. ಬಾಬಾ ಹೇಳೋ ಪ್ರಕಾರ ಅವರು ತಿನ್ನುವಂಥ ಔಷಧಿ ಯಾವುದು ಕೊಡೋದಿಲ್ಲ, ಈ ಲೇಪ ಅಥವಾ ಮಸಾಜ್ ಮುಖಾಂತರನೇ ಚಿಕಿತ್ಸೆಯನ್ನು ಕೊಡ್ತಾರೆ. ತಿನ್ನುವಂಥದ್ದೇನಿದ್ರೆ ಅವರೇ ಸೂಚಿಸ್ತಾರೆ ಇದನ್ನು ತಿನ್ಬೋದು ಅಂತ, ಆಗ ಮಾತ್ರ ಅವರು ಅದನ್ನು ಮಾಡ್ತಾರೆ. ಸ್ವತಃ ಅವರೇ ತಿನ್ನುವಂಥದ್ದು ಇದು ತಿನ್ನಿ ಅಂತ ಯಾವುದೇ ಒಂದು ಕಷಾಯ ಆಗಲಿ ಮಾಡಿ ಕೊಡೋದಿಲ್ಲ. ಅದಕ್ಕೂ ಮಿಗಿಲಾಗಿ ಮನುಷ್ಯರಿಗೆ ಮಾತ್ರ ಅಲ್ಲ, ಮೂಕ ಪ್ರಾಣಿಗಳಿಗೂ ಕೂಡ ಇವರು ಚಿಕಿತ್ಸೆ ಮಾಡ್ತಾರೆ ಅಂತ. ಬಾಬಾ ಇದ್ರ ಬಗ್ಗೆ ನೀವು ಹೇಳಿರಲಿಲ್ಲ, ಹೇಳಿ. ಮೂಕ ಪ್ರಾಣಿಗಳಿಗೆ ನೀವು ಯಾವ ರೀತಿ ಚಿಕಿತ್ಸೆ ಮಾಡ್ತೀರಿ? ಯಾಕೆ ನಿಮಗೆ ಅದರ ಒಂದು ಮೂಕ ಪ್ರಾಣಿಗಳಿಗೂ ನೀವು ಚಿಕಿತ್ಸೆ ಮಾಡಬೇಕು? ನಮ್ಮ ಮನೆಯಲ್ಲಿ ದನ ಉಂಟು, ತುಂಬ ದನ ಉಂಟು. ದನಕ್ಕೂ ತುಂಬ ಪ್ರೀಸ್ ಉಂಟು. ಆ ದನಕ್ಕೂ ನಾವು ನಮ್ಮದೇ ದನಕ್ಕೂ ಏನಾಗಿದೆ ನಾವು ಸ್ವಂತ ಮಾಡ್ತೇವೆ ಟ್ರೀಟ್ಮೆಂಟ್. ಮತ್ತು ಆಳು ಉಂಟು, ಅವರಿಗೆ ನಾವು ಮಾಡ್ತೇವೆ. ಅವರಿಗೆ ತಿನ್ನೇ ಇಲ್ಲ, ನಾವು ನೋಡ್ತೇವೆ ಏನಾಗಿದೆ ನಾವು ಗೊತ್ತಾಗ್ತದೆ. ಫಾರಿನ್ ಅವರಿಗೆ ನಾವು ಗಿಡ ಮೂಲಕ ಎಲ್ಲ ಕೊಡ್ತದೆ, ಹುಷಾರಾಗ್ತದೆ. ಇದು L7, ಈ ಪಾಯಿಂಟ್ L7, L6, L5, L4.
S3 S1 ಇವರಿಗೆ L4 L5 S1 ಅವರಿಗೆ ಇದು ಉಂಟು, ಗ್ಯಾಪ್ ಉಂಟು, ತುಂಬ ಗ್ಯಾಪ್ ಉಂಟು. ಮತ್ತು S1 ಎರಡು ಸೈಟ್ S1 ಅವರಿಗೆ ಗ್ಯಾಪ್ ಉಂಟು. ಇದು S1 ಇಲ್ಲಿ, ಇದು ಈ ಪಾಯಿಂಟ್, ಇದು ಪಾಯಿಂಟ್ ಗ್ಯಾಪ್ ಉಂಟು. ಇಲ್ಲಿ ಎರಡು ಜಾಯಿಂಟ್ ಉಂಟು, ಗಂಟೆ ಉಂಟು. ಆ ಗಂಟೆ ಎಲ್ಲ ಸ್ಲಿಪ್ ಆಗಿದೆ. ಇದು ಎರಡು ಗಂಟೆ ಉಂಟು, ಆ ಗಂಟೆ ಅದು ಸ್ಲಿಪ್ ಆಗಿದೆ, ಈ ಸೈಡ್ಗೆ ಸ್ಲಿಪ್ ಆಗಿದೆ. ಇವತ್ತು ನಾವು ಜಾಯಿಂಟ್ ಮಾಡಿ ಕೊಟ್ಟದೆ 2 ದಿವಸ ಆಯಿತಾ, 2 ದಿವಸ ಆಯಿತಾ ಜಾಯಿಂಟ್ ಮಾಡಿದೆ ನಾವು. ಅಲ್ಲಿ ಎಲ್ಲ ಜಾಯಿಂಟ್ ಮಾಡಿ ಕೊಟ್ಟದೆ. ಇವತ್ತು ಜಾಯಿಂಟ್ ಆಯಿತಾ, ಫಸ್ಟ್ ಮೊದಲೇ ಕಟ್ ಸೌಂಡ್ ಬರ್ತದೆ. ಇವತ್ತು ಸೌಂಡ್ ಇಲ್ಲ. ಇಲ್ಲಿ ಇವತ್ತು ಸರಿ ಆಯಿತಾ, ಇದೆಲ್ಲ ಸರಿ ಆಯಿತಾ, ಈ ಸೈಟ್ ಎಲ್ಲ ನೋವು ಬಿಡ್ತದೆ. L4 L6 ಎಲ್ಲ ಗುಣ ಆಯಿತಾ, ಇಲ್ಲಿ ಎಲ್ಲ ಜಾಯಿಂಟ್ ಆಯಿತಾ, ಇದೆಲ್ಲ ಜಾಯಿಂಟ್ ಎಲ್ಲ ಕಂಪ್ಲೀಟ್ ಆಯಿತಾ. ಇವತ್ತು S1 ಸ್ವಲ್ಪ ಇದು ಉಂಟು, ಅದು 3-4 ದಿವಸ ಬೇಕು, ಅದೇ ಸರಿ ಆಗ್ತದೆ. ಕಾಲು ಪೌಟ पकड़ो हाथ से, वो पाँव उठाओ, पकड़ो हाथ से, छोड़ दो दोनों को. हाँ, एक एक करके उठाओ. ये पहले उठा नहीं सकता था, अभी उठा रहा है. ये अभी उठा रहा है पाँव. जिसको S1 S4 में होता है, ये पाँव उठा नहीं सकता है. अभी वो रेडी हो गया है, ये उठा सकता है. गैप जॉइंट हो गया इसका, वो उठाओ. दोनों पाँव उठाओ एक साथ. अभी बेंड करो, दोनों हाथ से पकड़ो ऐसा. ये अभी S1 के दोनों गैप रेडी हो गया है. ये नहीं उठा सकता था पहला, अभी उठा रहा है. मतलब अभी वो रेडी हो गया. अभी सिर्फ नस की जुड़ी ये है, वो नस 1-2-3 दिन में वो भी निकल जाएगा बाहर. फिर 2-3 दिन में ये भी चलेगा. अभी चलता है वो, मतलब तोड़ेगा. इनका एज 73 एज हुआ. अभी 70 पे 3 साल है ना. कितना है? 73 है ना. ನಾನು ಕಾರವಾರದಿಂದ ಬಂದಿದ್ದೇನೆ. ಇಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ. 8 ದಿವಸ ಆಯ್ತು ನಾನು ಬಂದಿದ್ದು. ಈಗ ಸ್ವಲ್ಪ ಗುಣ ಉಂಟು, ಸ್ವಲ್ಪ ನಾನು ನಡೀತಾ ಇದ್ದೇನೆ. ಮುಂಚೆ ನಡೀಲಿಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲಾಗಿತ್ತು, ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲಾಗಿತ್ತು. ಈಗ ಸ್ವಲ್ಪ ನಾನು ಕೂತ್ಕೊಳ್ತೇನೆ ಮತ್ತು ಎದ್ದಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತದೆ, ಆದರೂ ಕಮ್ಮಿ ಉಂಟು. ನನ್ನ ಹೆಸರು ರೋಷನ್ ಶೆಟ್ಟಿ ಅಂತಲ್ಲಿ, ನಾನಿಲ್ಲಿ ಪಡುಬಿದ್ರಿಂದ ಬರ್ತಿದ್ದೇನೆ. ನನಗೆ ಆ್ಯಕ್ಚುಲಿ ಡಿಸ್ಕ್ ಸ್ಲಿಪ್ ಆಗಿದೆ L5 ಆ್ಯಂಡ್ S1. ಮೊದಲು ನನಗೆ ಇತ್ತು L4 L5 ಸುಮಾರು ಒಂದು 10-12 ವರ್ಷ ಮೊದಲು. ಸೊ ಅದು ಒಂದು ಲೆವೆಲ್ವರೆಗೆ ಕ್ಲಿಯರ್ ಆಗಿತ್ತು. ಅದು ಲಾಸ್ಟ್ 6-7 ಮಂತ್ಸಿಂದ ಇದೊಂದು ಹೊಸ ಸ್ಟಾರ್ಟ್ ಆಗಿತ್ತು. ಸೊ ಇನಿಷಿಯಲಿ ಮೆಡಿಸಿನ್ಸ್ ಎಲ್ಲ ಮಾಡಿಸಿದ್ದೆ, ಓಕೆ ಅಪ್ ಟು ಸಮ್ ಲೆವೆಲ್. ಆದರೆ ಅದರಿಂದ ತುಂಬ ಏನು ಲಾಭ ಆಗಲಿಲ್ಲ. ಅಂದರೆ ನನ್ನದು ಕಾಲು ಎಳೆಯೋದು, ಜಾಸ್ತಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಅಂದರೆ ನಿಲ್ಲೋದು ಅದೆಲ್ಲ ಕಷ್ಟ ಆಗ್ತಿತ್ತು. ಸೊ ಯಾರೋ ಬಾಬಾ ರೆಫರ್ ಮಾಡಿದರು, ಅವರು ಆ್ಯಕ್ಚುಲಿ ಮನೆಗೆ ಬರ್ತಿದ್ರು ಟ್ರೀಟ್ಮೆಂಟ್ಗೆ, ಡೈಲಿ ಬರ್ತಿದ್ರು. ಸೊ ಅವ್ರದ್ದೊಂದು 10-15 ಡೇಸ್ ಟ್ರೀಟ್ಮೆಂಟ್. ಅದಾದಮೇಲೆ ತುಂಬ ನನಗೆ ಚೇಂಜಸ್ ಆಗಿದೆ. ಅಂದರೆ ನಾನೀಗ ಇಲ್ಲದಿಷ್ಟು ಹೊತ್ತು ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ನನಗೆ ರೈಟ್ ಲೆಗ್ ತುಂಬ ಎಳಿತಿತ್ತು, ಕಾಲಡಿಯಲ್ಲೆಲ್ಲ ಸ್ವೆಲ್ಲಿಂಗ್ ಫೀಲಿಂಗ್ ಬರ್ತಿತ್ತು. ಈಗ ಅದೆಲ್ಲ ಹೋಗಿದೆ ಅಪ್ ಟು ಸಮ್ ಲೆವೆಲ್. ಅಂದರೆ ಆಲ್ಮೋಸ್ಟ್ ಒಂದು 10% ಇದೆ ಅಂತ ಹೇಳ್ತೀನಿ. 90% ಇಟ್ಸ್ ಆಲ್ಮೋಸ್ಟ್ ಕ್ಯೂರ್ಡ್. ಎನ್ನ ಪುದರ್ ಸುಮ ಎನ್ನ ಊರು ಜಂತ್ರ ಬೆಳ್ಮಣ್ಣು. ಏನು ಒಂಜಿ 3-4 ವರ್ಷದ ಪಿರಿಯಡು ಎನ್ನ ಮರ್ಮೈಗು ಬೆರಿಬೇನೆಯಿಂದ ಆದಿತ್ತುಂಡು. ಹೊರ ಸ್ಪಂದನ ಹಾಸ್ಪಿಟಲ್ ಆಪ್ರೇಷನ್ ಮಲ್ದಿತ್ತ ಕೂಡ ಅವು ಕೂಡ ಶುರು ಆತುಂಡು. ಬೊಕ ಮಣಿಪಾಲ ಹೋದು ಅವಳು ಅಡ್ಮಿಟ್ ಮಲ್ತದು ಕೇನ್ನಾಗ 2 ಲಕ್ಷ ಹಾಕೊಂಡು ಎಂಕಲು ಗ್ಯಾರಂಟಿ ಕೊರ್ಪುಜ ಬಂಡೇರು. ಅಲ್ತು ಬೊಕ್ಕ ಎಂಕಲು ಮಸ್ತ್ ಭಂಗ ಬಿಡ್ತಾ ಒರೇ ಮುಸ್ಲಿಮ್ದಾರು ಎಂಕ ಬತ್ತದು ಬಂಡೇರು ಇಂಚಿಂಚ ಉಂಡು ಅಂಡ ಜಾತಿ ಬೇತೆ ಬಂಡೇರು. ಐ ಕ್ಯಾನ್ ಪಂಡೆ ಎಂಕಲು ಜಾತಿ ಮುಖ್ಯ ಆತು. ಎನ್ನ ಮರ್ಮೈಗು ಎಡ್ಡೆ ಗುಣ ಅಂಡ ಎಂಕಲು ಒಂದು ಮಲ್ಪ ಪಂತ. ಅಲ್ತು ಬೊಕ್ಕ ಆರ್ನ ಇಲ್ಲಗ ಆರ್ನ ಅಪ್ಪೆಗು ಪಲೈಗು ಕೇಂದು ಬೊಕ್ಕ ಲೆತಂಬಲೆ ಬಂಡೇರು ಲೆತಂಪೋತ ಬೊಕ್ಕ ಆರು ತೂದು 15 ದಿನ ಟೈಮ್ ಕೊರ್ಲೆ ಎಂಕು ಯಾನು ಒಂದು ಮಲ್ತು ಕೊರ್ಪೆ ಬಂಡೇರು. ಅಲ್ತು ಬೊಕ್ಕ 3 ದಿನಟು ಆಯೆ ನಡ್ತೊಂದು ಅಂಚಿ ಪೋಪಿನ ಲೆಕ್ಕ ಮಲ್ತೇರು. ಆಯೆ ಬಟ್ಟಲುಡು ಬಗ್ಗಿದು 4 ಕಾಲಡು ನುಪ್ಪು ತಿನ್ನೊಂದಿತ್ತೆ ಇತ್ತೆ ಎಡ್ಡೆಡು ಆಯೆ ಒಂಜಿ ವೃಕ್ಷ ಉಡುಪಿನ ಒಂಜಿ ಜೋಕ್ಲೆಗೆ ಒಂಜಿ ಕಂತು ಬಣ್ಣ ಬುಡದಿ ಒಂಜಿ ಎಡ್ಡೆ ತೂವೊಂದುಲ್ಲ ಮೇರ್ನ ಬಾಬಾಡದು ಎಂಕಲೆಗೆ ಒಂಜಿ ಎಡ್ಡೆ ಉಂದ ಉಪಕಾರ ಆತುಂಡು. ಅಲ್ತು ಬೊಕ್ಕ ಒಂಜಿ 100 ಜನ ಅವು ಯಾನು ಇಡೆಗು ಲೆತಂಬತ್ತುದು ಪೂರ ಜನಕ್ಕೆಲ್ಲ ಗುಣ ಆತುಂಡು.
ಎನ್ನ ಮೆಗ್ಗಿನ ಕಂಟೆಲ್ದ ಬೇನೆ ಎತ್ತುಂಡು ಅವು ಗುಣ ಆತುಂಡು. ಎನ್ನ ಮೆಗ್ದಿನ ಮಗಕ್ಕೆ ಕಾಲು ಬೇನೆ ಎತ್ತುಂಡು ಅವು ಗುಣ ಆತುಂಡು. ಬೊಕ ಬೇತೆ ಬೇತೆ ಫೈನಾನ್ಸ್ ತಕಲೆಗಲ ಎನ್ಲೆ 90 ಮೂಲು ತೋಜಪಾದು ಪೂರ ಜನಕ್ಕಲ್ಲ ಎಡ್ಡೆಡು ಉಂದಾತುಂಡು. ಬಾಬಾ ನಡ್ದು ಎಂಕಲೆಗು ಮಸ್ತ್ ಉಪಕಾರ ಆತುಂಡು. ಆರು ನನಲ ಎಡ್ಡೆಡು ಉಪ್ಪಡು ಎಡ್ಡೆಡು ಮಾತೆರ್ಗಲ ಎಡ್ಡೆದ ಒಂದು ಮಲ್ಪೋಡು ಬೇಲೆ ಮಲ್ಪೋಡು ಅಂದು ಎಂಕಲು ಆರೆ ಒಂಜಿ ಆಶೀರ್ವಾದ ಒಂದು ಮಲ್ಪೋಡು. ಎನ್ನ ಬುದಾರು ವಿಷ್ಣು ಪ್ರಸಾದ್ ಒಂದು ನಾನು ಹಿರೇಬೆಟ್ಟಡು ಹೋದಿನಿ. ಎಂಕ್ ಎಲ್ಪ್ ಪ್ರಾಬ್ಲಮ್ ಇತ್ತು, ಡಿಸ್ಕ್ದ ಪ್ರಾಬ್ಲಮ್ ಇತ್ತು. ಎಂಕ್ ಕಾರ್ ಬರೋ ಹೋಯ್ತಾರದು ಬಕ ಎಂಕ್ ಲಕ್ಕರೆ ಆವತ್ತುಜಿ ಎನ್ನ ಫ್ರೆಂಡ್ ಮಂಡ್ಯರು ಇಂಚಿನ ಬಾಬಾ ನಡೆಬೋದು ಅದು ಟ್ರೀಟ್ಮೆಂಟ್ ಮಾಡ್ತಾರೆ ಸಮ ಫುಲ್ ಮಾಡಿದೆ ಅಂಚಾದ ಯಾನು ಬಾಬಾನ ಅಲ್ಪ ಹೋದು ಟ್ರೀಟ್ಮೆಂಟ್ ಮಾಡ್ತೆ. ಎನ್ನ 10 ದಿನ ಇಟ್ಟು ನಾನು ರೆಡಿ ಆತೆ ಅಂಚೆ ಬಾಬಾನ ಇಟ್ಟು ಮಸ್ತ್ ಉಪಕಾರ ಆತಾನೆ ಎಂಕ್ ಇಂಚಿನ ಪ್ರಾಬ್ಲಮ್ ಇಚ್ಚಿನಾಗಲಿ ಏರಲ್ಲ ಬರ್ತದೆ ಬಾಬಾನ ಟ್ರೀಟ್ಮೆಂಟ್ ಮಾಡ್ತದೆ ಆಯ್ತಾ ಪ್ರಯೋಜನ ಪಡೆಯುವಲ್ಲಿ. ನನ್ನ ಹೆಸರು ಸುಂದರ್, ನಾನು ಹಿರೇಬೆಟ್ಟು ಗ್ರಾಮದಿಂದ ಬಂದಿದ್ದೇನೆ. ನನ್ನ ಒಬ್ಬ ಮಿತ್ರನಾದ ವಿಷ್ಣು ಪ್ರಸಾದಿಗೆ ಹುಷಾರಿರಲಿಲ್ಲ. ಅವನ ಮನೆಗೆ ಹೋದಾಗ ಅವನು ನೋಡುವಾಗ ತುಂಬ ಬೇಸರ ಆಯಿತು. ಹೇಳಲಿಕ್ಕಾಗಲಿಲ್ಲ, ಮಲಗಲಿಕ್ಕೂ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಫ್ರೆಂಡ್ ಬಾಂಬೆಯಲ್ಲಿದ್ದವರು ಅವ್ರು ತಾನು ಕನ್ಸಲ್ಟ್ ಮಾಡಿದ ಇಂಥ ಬೆನ್ನು ನೋವಿಗೆ ಯಾರಾದರೂ ಮದ್ದು ಕೊಡುವವರಿದ್ದಾರೆ ಅಥವಾ ಏನಾದರೂ ಅದಕ್ಕೆ ಟ್ರೀಟ್ಮೆಂಟ್, ಅದಕ್ಕೆ ಅವರು ನಮ್ಮ ಅಚ್ಚ ಸಾಹೇಬ್ರದ್ದು ಪರಿಚಯ ಮಾಡಿಕೊಟ್ರು. ಆ ಪರಿಚಯದಿಂದ ನಾನು ಇವ್ರನ್ನ ಕರ್ಕೊಂಡು ಬಂದಾಗ ಫಸ್ಟ್ ಆಫ್ ಆಲ್ ನನಗೆ ಏನೂ ಆಗುತ್ತೋ ಇಲ್ಲ ಅಂತ ಡೌಟ್ ಇತ್ತು. ಯಾಕಂದರೆ 2 ಮಂತ್ ಬ್ಯಾಕ್ ಬರೋ ಮೊದಲು ಸಹ ನನಗೆ ಸ್ವಲ್ಪ ಆಗುತ್ತೋ ಇಲ್ಲ ಅಂತ ಒಂದು ಗ್ಯಾರಂಟಿ ಇರಲಿಲ್ಲ. ಯಾಕಂದರೆ ಡಿಸ್ಕ್ ಪ್ರಾಬ್ಲಮ್ ಏನೋ ಸಮಸ್ಯೆ ಬಂದರೆ ಅದು ಸಿವಿಯರ್ ಆದರೆ ಮನುಷ್ಯನ ಮತ್ತು ಆಯುಷ್ಯ ಹೋಗ್ತದೆ. ಅದು ಧೈರ್ಯದಿಂದ ಕರ್ಕೊಂಡು ಬಂದಾಗ ಚೆಕ್ ಮಾಡಿದಾಗ ಇವ್ರು ಹೇಳೋದು 1 ವಾರದಲ್ಲಿ ಸರಿ ಮಾಡಿ ಕೊಡ್ತೇನೆ ಅಂತ. ಬಟ್ ವಿಷ್ಣು ಪ್ರಸಾದ್ ಕಂಟಿನ್ಯೂಸ್ಲಿ ಆ ಮಳೆಗಾಲದಲ್ಲಿ ಸಹ ಡೈಲಿ ಬರ್ತಾಯಿದ್ರು. ದಿನಕ್ಕೆ 1 ಅವರ್ ಮಸಾಜ್ ಮಾಡ್ತಾ ಒಂದು 15 ದಿನದಲ್ಲಿ ಅವರು ಕರೆಕ್ಟ್ ಆದರು. ಆ ಕರೆಕ್ಟ್ ಅದು ಈಗ ಖುಷಿ ಆಗ್ತದೆ ಅವನು ನೋಡುವಾಗ. ಯಾಕಂದರೆ ಆ ಸಣ್ಣ ಏಜಲ್ಲಿ ಇಂಥ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಬಂದು ಮನೆಯಲ್ಲಿದ್ದರೆ ಕೆಲಸ ಮಾಡಲಿಕ್ಕಾಗಲಿಕ್ಕೆಲ್ಲ ಅಥವಾ ಎಲ್ಲಿ ಹೋಗ್ಲಿಕ್ಕಾಗೋದು ಅಂತ ತುಂಬ ಬೇಸರದ ಸಂಗತಿ. ಇಂಥವರಿಗೆ ಯಾರಿಗಾದ್ರೂ ಸಹ ಬ್ಯಾಕ್ ಬೋನ್ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರಲ್ ಟ್ರೀಟ್ಮೆಂಟ್ ತಗೊಳ್ಳಿ. ಬಟ್ ಎಂಥ ಸಮಸ್ಯೆ ಬಂದಾಗ ಆಯುರ್ವೇದಿಕ್ ಅಥವಾ ಅದರೊಟ್ಟಿಗೆ ಬರುವಂಥ ಒಂದು ಒಳ್ಳೆಯ ಕೆಲಸ ಇದು. ಇವ್ರದ್ದು ನಮಗೆ ಒಂದು ಆ್ಯಸ್ ಎ ಫ್ರೆಂಡ್, ಒಬ್ಬ ಫ್ರೆಂಡಿಂದ ಇನ್ನೊಬ್ಬ ಫ್ರೆಂಡಿಗೆ ಎಷ್ಟು ಉಪಕಾರ ಆಗುತ್ತಂತ ನಾನು ಇಲ್ಲೇ ನೋಡಿದೆ. ಯಾಕಂದರೆ 4-5 ಜನ ನಾನು ಕರ್ಕೊಂಡು ಬಂದಿದ್ದೇನೆ, ಎಲ್ಲರೂ ಟ್ರೀಟ್ಮೆಂಟ್ ಆಗಿದೆ. ಆ್ಯಾವರೇಜ್ ಏಜ್ ಕಮ್ಮಿ ಏಜಲ್ಲಿ ಸಹ ಜಾಸ್ತಿ ಏಜ್ ಸಹ ಈಗ 30-35 to 60-65 ತನಕ ಏಜಲ್ಲಿ ಡಿಸ್ಕ್ ಪ್ರಾಬ್ಲಮ್ ಬಂದರೆ ಇವರು ಖಂಡಿತ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದರಲ್ಲಿ ಸಹ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಅಥವಾ ಆಪ್ರೇಷನ್ ಅಂಥದ್ದಲ್ಲದೆ ಅವರ ಒಂದು ಕೈ ಚಳಕ ಮತ್ತು ಅವರ ಒಂದು ಕಾನ್ಫಿಡೆನ್ಸ್ ಮತ್ತು ಅವರ ಒಂದು ಅನುಭವ ಈ ಒಂದು ಟ್ರೀಟ್ಮೆಂಟ್ ನಮಗೂ ಖುಷಿಯಾಗಿದೆ. ಅದಕ್ಕೋಸ್ಕರ ನಾನು ಇವತ್ತು ಸ್ಪೆಷಲ್ ಟೈಮ್ ತಗೊಂಡು ಇಲ್ಲಿ ಬಂದಿದ್ದೇನೆ ಅವ್ರ ಹತ್ರ ಮಾತಾಡುವ ಅಂತ. ಹೇಗೇನೆಂದರೆ ಇವರಿಗೆ ಸಹ ಹಾಗೆ ಇವರು ಫುಡ್ ಸಪ್ಲಿಮೆಂಟ್ ಮತ್ತು ಆಯುರ್ವೇದಿಕ ಸಹ ಕೆಲವೊಂದು ಮದ್ದುಗಳನ್ನು ಕೊಡ್ತಾರೆ. ಆ ಮದ್ದಿನಿಂದ ಸಹ ಅವರಿಗೆ ಬೇಗ ರಿಕವರಿ ಆಗಲಿಕ್ಕೆ ಸಪೋರ್ಟ್ ಮಾಡ್ತದೆ ಅಂತ ಹೇಳಲಿಕ್ಕೂ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಜಾನ್ ಡಿಸೋಜಾ, ದುಬೈಯಿಂದ ಬಂದದ್ದು. ನಾನು ದುಬೈಯಲ್ಲಿ ಸರ್ವಿಸ್ ಮಾಡ್ತಾಯಿದ್ದೇನೆ. ನನ್ನ ಹೆಂಡತಿಗೆ ಬ್ಯಾಕ್ ಪೇಯ್ನ್ ಇತ್ತು. ಬ್ಯಾಕ್ ಪೇಯ್ನ್ ಅಂದರೆ ಸಿಯಾಟಿಕ್ ಆಗಿ ಸರಿ ನಡೀಲಿಕ್ಕೆ ಆಗ್ತಾಯಿಲ್ಲ. ದುಬೈಲಿ ತುಂಬ ಟ್ರೀಟ್ಮೆಂಟ್ ಮಾಡಿ ಮತ್ತು ನಮ್ಮ ದೋಸ್ತ ಹೇಳಿದರು ಇಲ್ಲಿ ಬಾಬಾಜಿ ಇದ್ದಾರೆ ಉಚ್ಚಿಲದಲ್ಲಿ, ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಅಡ್ರೆಸ್ ಎಲ್ಲ ಕೊಟ್ಟರು. ನಾವು ಇಲ್ಲಿ ಬಂದು ಬಾಬಾಜಿ ಹತ್ರ ಟ್ರೀಟ್ಮೆಂಟ್ ತಗೊಂಡು ಒಂದು 7 ದಿವಸ ನಂತರ ಅವಳಿಗೆ ನನ್ನ ಹೆಂಡತಿಗೆ ಸರಿಯಾಗಿ ನಡೀಲಿಕ್ಕೆ ಆಯಿತು. ಮತ್ತು ಈಗ ಓಡಾಡಿ ಇರ್ತಾಳೆ. ಮತ್ತು ಈಗ ತುಂಬ ಚೆನ್ನಾಗಿದೆ. ಮತ್ತು ಇನ್ನೂ ಕೂಡ ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕು. ನಮಗೆ ಸಮಯ ಸಿಗದ ಕಾರಣ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಮುಂದಕ್ಕೆ ನಾವು ಮಾಡಬೇಕು. ಮತ್ತು ಹೀಗೆ ತುಂಬ ಜನರಿಗೆ ಇಲ್ಲಿಂದ ಉಪಕಾರ ಆಗಬೇಕು ಅಂತ ನನ್ನ ಇಚ್ಛೆ ಆಗಿದೆ. ಮತ್ತು ನೀವೆಲ್ಲರೂ ಬನ್ನಿ. ಯಾರಾದರೂ ಏನು ಸರ್ಜರಿ ಆಗದೆ ಒಂದು ಟ್ರೀಟ್ಮೆಂಟ್ ಮಾಡುವುದಾದರೆ ಇಲ್ಲಿ ಬನ್ನಿ ಅಂತ ನಾನು ನಿಮ್ಮ ಹತ್ರ ಬೇಡಿಕೊಳ್ತೇನೆ. ನಮಸ್ತೆ. ಇವತ್ತು ನಾನು ಯಾರನ್ನು ಭೇಟಿಯಾದೆ ಗೊತ್ತಿಲ್ಲ, ಒಬ್ಬ ಅದ್ಭುತ ಹೃದಯ ಇರುವವರನ್ನು ಭೇಟಿಯಾದೆ ಅಂತ ಬಹಳ ಖುಷಿ ಇದೆ. ಅದರ ಜೊತೆಗೆ ಇವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಯಾಕಂತ ಹೇಳಿದ್ರೆ ಅವ್ರು ಮೂಲತಃ ಕರ್ನಾಟಕದವರಲ್ಲ, ಆದರೂ ಕೂಡ ಇಷ್ಟು ಚಂದ ಕನ್ನಡ ಮಾತಾಡಿದ್ದಾರೆ, ಅದು ಖುಷಿ ಕೊಡುವಂಥದ್ದು. ಅದ್ರ ಜೊತೆಗೆ ಇವರನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬಂದು ಕಾಯ್ತಾರೆ. ಅದರಲ್ಲೂ ಈ ಅಂತ ಹೇಳಿದರೆ ಆಯುರ್ವೇದ ನಂಬುವುದು ಅಂತ ಹೇಳಿದರೆ ಯಾರು ಹಿಂದಿನ ಕಾಲದವರು ಅನ್ನುವಂಥ ಭಾವನೆ ಇದೆ. ಆದರೆ ಅಕ್ಷರಸ್ಥರು ಬಂದು ಅದು ಕೂಡ ವಿದೇಶದಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ವಿಫಲ ಆದ ನಂತರ
ಬಾಬನನ್ನು ನಂಬಿ ಬಂದವರು ಸಾಕಷ್ಟು ಜನ ಇದ್ದಾರೆ. ಇದು ಇವರ ನಿಜವಾದ ಸಾಧನೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇವತ್ತಿನ ದಿನ ನಾವು ಇಂತಹ ಒಂದು ಸಂಜೀವಿನಿಯನ್ನು ಭೇಟಿಯಾದ್ವಿ ಅನ್ನುವಂತಹ ಖುಷಿ. ಹಾಗಾಗಿ ನೀವು ಭಾಳ ಗಟ್ಟಿಯಾಗಿರಬೇಕು ಬಾಬಾ. ನೀವು ಸಾಕಷ್ಟು ಜನರನ್ನು ಗುಣಮುಖ ಮಾಡಬೇಕು, ನಿಮ್ಮ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಬೇಕು, ನಿಮ್ಮನ್ನು ಹುಡುಕಿಕೊಂಡು ಎಲ್ಲರೂ ಬರಬೇಕು. ಈ ಸಮಾಜದಲ್ಲಿರುವಂತಹ ನೋವನ್ನು ಹೋಗಲಾಡಿಸುವಲ್ಲಿ ನೀವು ದೊಡ್ಡ ಕೈ ಆಗಬೇಕು, ಅಷ್ಟೇ ನಾವು ಕೇಳ್ಕೊಳ್ಳುವಂಥದ್ದು. ಅದರ ಜೊತೆಗೆ ಇವತ್ತು ವಾಹಿನಿಗೆ ನೀವು ಒಂದು ಸಂದರ್ಶನ ಕೊಟ್ರಿ. ಭಾಳ ಎಷ್ಟು ಕಷ್ಟ ಆಯಿತು ಗೊತ್ತಿಲ್ಲ ನನ್ನ ಜೊತೆ ಮಾತಾಡಲಿಕ್ಕೆ, ಆದರೆ ಹೇಗಾಯಿತು ಬಾಬಾ ಇವತ್ತು ಸಂದರ್ಶನ ಕೊಟ್ಟು? ಈ ಸ್ಪಂದನ ಟಿ ವಿ ಚಾನೆಲ್ ನೀವು ಬಂದಿದೆ, ನಾವು ತುಂಬ ಸಂತಸ ಆಗಿದೆ. ನಾವು ನಾವು ಇದು ಭಾವನ ಆಗಿದೆ ಇಲ್ಲ, ನೀವು ಬಂದಿದೆ ನೀವು ಈ ಥರ ನಮ್ಮದೇ ಎಲ್ಲ ಟಿ ವಿ ಚಾನೆಲನ್ನು ನಾವು ಬರಬೇಕು ಅಂತೆ ನಮ್ಮದೇ ಇದು ಆಗೋದಿಲ್ಲ. ಇವತ್ತು ನೀವೆಲ್ಲ ಬಂದಿದೆ, ನಾವು ತುಂಬ ಸಂತಸ ಆಗಿದೆ. ದೇವರು ಒಳ್ಳೆ ಮಾಡ್ತಾನೆ ನಿಮ್ಮದೆಲ್ಲ. ಮತ್ತು ಯಾರು ಬಂದಿದೆ ಅವರಿಗೆ ಉಪಕಾರ ಆಗ್ತದೆ, ಯಾರಿಗೆ ಗೊತ್ತಾಗೋದಿಲ್ಲ ಅವರಿಗೆ ಗೊತ್ತಾಗ್ತದೆ, ಅವರಿಗೆ ಗುಣ ಆಗಿದೆ, ಅವರಿಗೆ ಆಶೀರ್ವಾದ ಎಲ್ಲ ಸಿಗ್ತದೆ ನಿಮಗೆ ಆ ಥರ. ಮತ್ತು ನೀವು ಬಂದಿದ್ದರೆ ತುಂಬ ಸಂತಸ ಆಗಿದೆ, ತುಂಬ ಖುಷಿಯಾಗಿದೆ. ನಮ್ಮದು ಹೆಸರು ಎಲ್ಲ ನಿಮ್ಮದೇ ಟಿ ವಿಯಲ್ಲಿ ಬರ್ತದೆ, ಅದೇ ತುಂಬ ಸಂತಸ ಆಗಿದೆ. ಧನ್ಯವಾದಗಳು ಬಾಬಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲೂ ಕೂಡ ಸದಾ ಹೀಗೆ. ಧನ್ಯವಾದ. ನಾವು ಸರಿ ಕನ್ನಡ ಬರೆಯಿಲ್ಲ, ಅದು ಕನ್ನಡ ಸ್ವಲ್ಪ ಮಾತಾಡಿದ ಹೆಚ್ಚು ಕಡಿಮೆ ಆಗಿದೆ, ತಪ್ಪಾಗಿದೆ, ಮಾಫ್ ಹಾಕಿ. ನಿಮ್ಮ ಭಾಷೆ ಸರಿ ಇಲ್ಲದಿದ್ರು ಭಾವನೆ ಎಲ್ರಿಗೂ ತಲುಪಿದೆ ಬಾಬಾ ಇವತ್ತು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಆಯ್ತು ಸರ್, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸ್ವತಃ ಸಂಜೀವಿನಿಯೇ ಮಾತಾಡಿದಾಗೆ ಆಯಿತು ಇವತ್ತು. ಹಾಗಾಗಿ ಚಿಕಿತ್ಸೆ ಮಾಡುವವರು ಇಂಥವ್ರು ಇರುವಾಗ ಯಾಕೆ ನಾವು ಬೇರೆ ಬೇರೆ ರೀತಿಯ ರಿಸ್ಕ್ಗಳನ್ನು ತಗೊಳ್ಬೇಕು ಅಲ್ವಾ? ಹಾಗಾಗಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡುವಂತಹ ಬಾಬಾ ಇದ್ದಾರೆ, ಅವರನ್ನು ನಂಬಿ. ಯಾಕಂತ ಹೇಳಿದರೆ ಅವರ ಮೇಲೆ ನಂಬಿಕೆ ಇಟ್ಟರೆ ಯಾಕಂತ ಹೇಳಿದರೆ ಅವರು ನಂಬಿರುವಂಥದ್ದು ಆಯುರ್ವೇದವನ್ನು. ಹಾಗಾಗಿ ಆಯುರ್ವೇದ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾ, ಇದಾಗಿತ್ತು ಬಾಬಾ ಸಂಜೀವಿನಿ ವಿಶೇಷ ಕಾರ್ಯಕ್ರಮ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಿ ರಮಾನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಹರೀಶ್ ಕುಮಾರ್, ಸದಸ್ಯರು, ವಿಧಾನ ಪರಿಷತ್. ಸುಹಾನ್ ಆಳ್ವ, ಕಾರ್ಯದರ್ಶಿ, NSUI, ಕರ್ನಾಟಕ ರಾಜ್ಯ.